ಸುರುಕು ಶ್ರೀಯುತ ರವಿಚಂದ್ರ ಕನ್ನಡಗಟ್ಟೆ ಬೊಕ್ಕ ಗಿರೀಶ್ ರೈ ಕಕ್ಕೆಪದ ಮೊಕಲು ಮಹಾಗಣಪತಿ ದೇವರನ್ನ ಸುಗಿಪಿದ ಪದ್ಯದೊಟ್ಟಿಗೆ ಕಾರ್ಯಕ್ರಮ ಶುರು ಮಲ್ಪಡೊಂದು ಅಕಲ್ಡ ವಿನಂತಿ ಮಲ್ತೊಂದಲ್ಲ ಪದ ಸುಗಿತುನುವೆ ತುಂಬು ನಿಲ್ನಾನೆ ಗಣಪ ಗಣಪ ಮದವೂರ ನೆಲೆಟುಲ್ಲ ದೇವ ವಿಘ್ನೇಶ ಮದವೂರ ನೆಲೆಟುಲ್ಲ ದೇವ ವಿಘ್ನೇಶ ದೇವ ವಿಘ್ನೇಶ ತುದೆ ಮರಿಟು ತುದನಿ ಮದವಾಗಿ ನಿಂತ ನೆಲೆಟಿ ತುದೆ ಮರಿಟು ತುದನಿ ಮಧುವಾಗಿ ನಿಂತ ನೆಲೆಟಿ ಮದ ಬಂದಿ ಕಾಪು ದಿನ ದಿನಲವೋ ಗಣಪ ಮದ ಬಂದೆ ಕಾಪು ದಿನ ದಿನಲವೋ ಗಣಪ ಮದವೂರ ಗಣಪ ದಿನೋ ದಿನೋಲ ಕಾಪು ದೇವ ವಿಘ್ನೇಶ ಪರಶುರಾಮ ಸೃಷ್ಟಿದ ಈ ಪುಣ್ಯದ ತುಳುವೆರೆ ಮನ್ನಡಿ ಬೇತೆ ಬೇತೆ ಕಲಾ ಪ್ರಕಾರಗಳನ್ನು ಮಾತ ನಮ್ಮ ತೂಪ ಆಂಡ ವಾ ಕಲಾ ಪ್ರಕಾರಡ್ಲ ಎತ್ತರದ ಮತ್ತರ್ಮೆಡುಪ್ಪುನ ಕಲೆಯನ್ನು ಪಂಡ ಅವು ಯಕ್ಷಗಾನ ಅಂಚಿತ್ತಿನ ಕಲೆಟ್ ಯಕ್ಷಗಾನೋಡು ಭಾಗವತಿಯನೇ ನಿರ್ದೇಶಕ್ಕೆ ಆರೆ ಒಂಜನೇ ವೇಷದಾರಿಂದ ನಮ್ಮ ಮಾತ ತೆರೆಯೊಂದಿನಕಲು ಅಂಚಿತ್ತಿನ ಯಕ್ಷಗಾನೋಡು ಭಾಗವತಿಯರ ನಕಲನ್ನು ಕೂಡು ಪಾಡ್ದು ಆಯ್ಕೆ ಹಿಮ್ಮೇಳವಾದ ಕೆರ್ನಕಲನ್ನು ಸೇರ್ಸಾ ಒಂದು ಈ ವಿಶ್ವ ತುಳುವೆರ ಆಯ ನಡೆದ ಈ ದೊಂಪೊಡು ಯಕ್ಷಗಾನ ನೃತ್ಯ ಸಂಭ್ರಮ ಪಂಪಿನಂಚಿನ ಕಾರ್ಯಕ್ರಮವನ್ನು ನಮ್ಮ ಪಂಡೊಂದಲ್ಲ ಇತ್ತೆ ಶೃಂಗಾರ ಭಾಗದಂಚಿಗೆ ನಮ್ಮ ಪೋಪ ಬಡಕಾಯಿ ದಕಲ್ನ ಈ ಸೇರಿಗೆಡು ಇತ್ತೆ ಈ ವೇದಿಕೆಡು ಶ್ರೀರಾಮ ಕಾರುಣ್ಯ ಪ್ರಸಂಗದ ಜಯಂತೆ ಬೊಕ್ಕ ಸುಷಮೆನ ಪ್ರಕರಣ ಈ ವೇದಿಕೆ ನಡೆಪೆರಂಡು ತೆನ್ಕಾಯಿ ತಿರ್ದು ಶ್ರೀಯುತ ಸತ್ಯನಾರಾಯಣ ಪುಂಚಿತ್ತಾಯರು ಸುರೇಶ್ ಶೆಟ್ಟಿ ಭಾಗವತಿ ಕೇಳಿ ಶಶಿ ಆಚಾರ್ ಬೊಕ್ಕ ನಾಗರಾಜ್ ಮೊಕಲ್ನ ಹಿಮ್ಮೇಳವಾದ ನೋಡು ವಿಶ್ವನಾಥ ಹೆನ್ನೆಬೈಲ್ ಬೊಕ್ಕ ರಕ್ಷಿತ್ ಶೆಟ್ಟಿ ಪಡ್ರೆ ಮೊಕಲು ಈ ಭಾಗವನ್ನು ನಡಪಾದ ಕೊರಡೊಂದು ಅಕಲ್ಡ ವಿನಂತಿ ಮಲ್ತೊಂದಲ್ಲ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸುತಿಸಿ
ಬಹುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪಡಮಡುತ್ತ ವರ್ಣಿಪೆನಿ ಕಥಾಮೃತವ ಆ ವರ್ಣಿಪೆನಿ ಕಥಾಮೃತವ ಸುರಬಸುದು ಜಯದು ಸುರಬಸುದು ಜಯದನು ಹರುಷದೋಳು ಪರವೈಡ ಹರುಷದಲ್ಲಿ ಹರುಷದಲ್ಲಿ ಪರವೈಡ ಚರಿ ಪವನವನು ಮಾಡಿ ಚರಿ ಪವನವನು ಚರಿಪ ಮನವನು ಮಾಡಿ ಭೂಸಂಚರಣೆಗೆ ಚರಿಪ ಮನವನು ಮಾಡಿ ಭೂಸಂಚರಣೆ ಏನು ಚರಿಪ ಮಾನವನು ಮಾಡಿ ಭೂಸಂಚರಣೆಗೇನು ಬಂದ ಸುಬ್ಬಮಯ್ಯ ನೋಡಿ ತಡೆದು ಮಗವನು ನೋಡಿ ಸುಲಲಿತೆ ಸೋಪಮಾಗಿ ತದಂ ತಯ್ಯದಿಳದಿ ತಮ ತಯ್ಯ ತದಿಳದಿ ತದಿಳದಿಳದಿ ಸೋಲಲಿತೆ 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 ಸೋಪಮಾಗಿ ಸೋಲಲಿತೆ 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 ಸೋಪಮಾಗಿ ಬೆಡಗಿನ ರಾಣಿ 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 ಚೆಲುವಾಂತ ಮೋಹಿನಿ ಬೆಡಗಿನ ರಾಣಿ
ಬೆಳಗಿನ ರಾಣಿ ಚೆಲುವಾದ ಮೋಹಿನಿಯೇ ಬೆಡಗಿನ ರಾಣಿ ಚೆಲುವಾದ ಮೋಹಿನಿಯೇ ಇಳಿಗಿಳಿವೇನು 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 ಕೂಳ ಕಳರ ನಿರ್ಮೂಲನ ಇಳೆಗಿಳಿವೇನು ನಾನು ಇಳೆಗಿಳಿವೇನು ನಾನು ಇಳೆಗಿಳಿವೇನು ನಾನು ಇಳೆಗಿಳಿವೇನು ನಾನು ಕೂಳ ನಿರ್ಮೂಲನ ಕೂಳ ಕಳರ ನಿರ್ಮೂಲನಗೊಳಿಸಲೆಂದು ಇಳೆಗಿಳಿವೇನು ಕೂಳ ಕಳರು ಕೂಳ ಕಳರು ನಿರ್ಮೂಲನ ಗೊಳಿಸಲೆಂದೇನು ತಲೆ ನಳಿನಲೋಚನೆ ಇಳೆಗಿಳಿವೇನು ಕೂಳ ಕಳರು ನಿರ್ಮೂಲನ ಗೊಳಿಸಲೆಂದೇನು ತಲೆ ನಳಿನಲೋಚನೆ ತಾನು ಇಳೆಗಿಳಿವೆನು ಗುಳ ಕಳದ ನಿರ್ಮೂಲನಗೊಳಿಸಲೆಂದೆನು ತಲಿ ನಳಿನಲೋಚನೆ ನಾನು ಬೆಡಗಿನ ರಾಣಿ ಬೆಡಗಿನ ರಾಣಿ ಇಳೆಗಿಳಿವೇನು ಕೂಳ ಕಳರ ನಿರ್ಮೂಲನ ಕಳರ ನಿರ್ಮೂಲನ ನಿರ್ಮೂಲನಗೊಳಿಸಲೆಂದೇನು ತಲಿ ನಳಿನಲೋಚನೆ ನಾನು ಓ ನಳಿನಲೋಚನೆ ನಾನು ಓ ನಳಿನ ಲೋಚನೆ ನಾನು ಸುಲಲಿತೆ ಸೋಪಮಾಗಿ ಓ ಸುಲಲಿದೆ ಶೋಭಮಾಗಿ ಬೆಡಗಿನ ರಾಣಿ
ಸೋಪಮಾಗಿ ಬೆಳಗಿನ ರಾಣಿ ಚೆಲುವಾದ ಮೋಹಿನಿಯ ಆ ಆ ಭೂಲೋಕ ಗೈದುವೆನೆಂಬುದ ಕೇಳಿಯೇ ಭೂಲೋಕ ಗೈದುವೆನೆಂಬುದ ಕೇಳಿಯೇ ತರುಣ್ಯೇ ಮನದೋ ಸಂತತವ ತಾಳಿ ಮನದೊಳಗೆ ಸಂತೋಷವನು ತಾಳೆ ಮನದೋ ಸಂತೋಷವನು ತಾಳಿಯೇ ನುಡಿದಳಾಗ ಮಧುರ ವಚನದಲ್ಲಿ ಭೂಲೋಕ ಕೀಳಿವೆ ಏನೋ ಭೂಲೋಕ ಕೀಳಿಯೋವೆಯ ಭೂಲೋಕ ಗಿಳಿಯುವೆಯ ಭೂಲೋಕ ಗಿಳಿಯುವೆಯ ಚೆಲ್ಲಿಗೋ ಏನೋ ಕಾಲನ ಕೂಗಿವೆಯಾಗ ಚೆಲ್ಲಿಗ ಎನ್ನ ಕಾಲನ ಕೈಗಿವೆಯ ಚೆಲ್ಲಿಗನೇ ಎಲ್ಲ ಕಾಲನ ಕೈಗಿವೆಯ ಚೆಲ್ಲಿಗ ಎನ್ನ ಕಾಲನ ಕೈಗಿವೆಯ ಭೂಲೋಕ ಗಿಳಿಯುವೆಯ ಚೆನ್ನಿಗ ಎಲ್ಲ ಕಾಲನ ಕೈಗಿವೆ
ವಿರಹವ ಬಾಳೆ ನಿಮಿಷವ ತವ ಮೇಳವ ದೊರೆಯಲಿ ಲೀಲೆಯು ಕರೆದೊಯ್ಯೋ ತವ ಮೇಳವ ದೊರೆಯಲಿ ಲೀಲೆಯು ಕರೆದೊಯ್ಯೋ ಮೇಳವ ದೊರೆಯಲಿ ಲೀಲೆಯ ಕರೆದೊಯ್ಯೋ ಲೀಲೆಯ ಕರೆದೊಯ್ಯೋ ತವ ಮೇಳವ ತೊರೆಯನು ಮೇಳವ ತೊರೆಯನು ಲೀಲೆಯು ಕರೆದೊಯ್ಯೋ ಲೀಲೆಯು ಕರೆದೊಯ್ಯೋ ಲೀಲೆಯು ಕರೆದೊಯ್ಯೋ ಭೂಲೋಕ ಗಿಳಿಯುವೆಯೋ ಚೆನ್ನಿಗ ಎಲ್ಲ ಕಾಲದ ಕೈಗಿವೆಯೋ ಚೆನ್ನಿಗ ಎಲ್ಲ ಕಾಲದ ಕೈಗಿವೆಯ ಚೆನ್ನಿಗ 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 ಎಲ್ಲೋ ಕಾಲದ ಕೈಗಿವೆಯೋ ಚೆನ್ನಿಗ 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 ಎಲ್ಲ ಕಾಲದ ಕೈಗಿವೆಯ ಚೆನ್ನಿಗ ಎಲ್ಲ ಕಾಲದ ಕೈಗಿವೆಯ ತಾಳೇನು ವಿರಹವ ಬಾಳೆ ನಿಮಿಷದವ ಮೇಳವ ದೊರೆಯ ಲೀಲೆಯ ಕರೆದೊಯ್ಯೋ ಎಲ್ಲ ಲೀಲೆ ಕರೆದೊಯ್ಯೋ ಕೈ ಮುಗಿವೆ ದಯ್ಯ ಕೈ ಮುಗಿವೆ ಲೀಲೆಯು ಕರೆದೊಯ್ಯೋ ಲೀಲೆಯು ಕರೆದೊಯ್ಯೋ
ಮೇಳವ ತೊರೆಯಲಿ ಲೀಲೆಯ ಕರೆದೊಯ್ಯೋ ಲೀಲೆಯು ಕರೆದೊಯ್ಯೋ ತವ ಮೇಳವ ತೊರೆಯೇನು ಲೀಲೆಯು ಕರೆದೊಯ್ಯೋ ಎನ್ನ ಲೀಲೆಯು ಕರೆದೊಯ್ಯೋ ಎನ್ನ ಲೀಲೆಯು ಕರೆದೊಯ್ಯೋ ಇಳಿದರು ವಿಂಧ್ಯೆಯ ಸಾನು ಪ್ರದೇಶಕ್ಕೆ ಸುಂದರಿಸು ಪಮೆಯ ಮೇಳದಲ್ಲಿ ಇಳಿದರು ವಿಂಧ್ಯೆಯ ಸಾನು ಪ್ರದೇಶಕ್ಕೆ ವಿಂಧ್ಯೆಯ ಸಾನು ಪ್ರದೇಶಕ್ಕೆ ಸುಂದರಿಸು ಪಮೆಯ ಮೇಳದಲ್ಲಿ ಸುಂದರಿಸು ಪಮೆಯ ಮೇಳದಲ್ಲಿ ಸುಂದರಿಸು ಪಮೆಯ ಮೇಳದಲ್ಲಿ ಚಂದದ ಸುರಬುರ ಅಂದವರಾಜಿಪ ಚಂದದ ಸುರಪುರ ಅಂದವನಾಗಿಪ ಚಂದದ ಸುರಪುರ ಅಂದವನಾಜಿಪ ನಿಂದ ನಿಸರ್ಗದ ಮಂದಿರಗೆ ನಿಂದ ನಿಸರ್ಗದ ಮಂದಿರದಿ ಇಳಿದರು ವಿಣಯ ಸಾನು ಪ್ರದೇಶಕ್ಕೆ ಸುಂದರಿಸು ಪಮೆಯ ಮೇಳದಲ್ಲಿ ಚಂದದ ಸುರಪುರದಂದವನಾಚಿಪ ನಿಂದ ನಿಸರ್ಗದ ಮಂದಿರದಿ ಚಂದದ ಸುರಪುರ ಅಂದವ ನಾಚಿಸಿ ಸುಂದರಿಸು ಪಮೆಯ ಮೇಳದಲ್ಲಿ ಸುಂದರಿಸು ಪಮೆಯ ಮೇಳದಲ್ಲಿ ಆ
ಮಂದಿರಕ್ಕೆ ನೋಡು ತಳೋದರಿಯ ನೋಡು ಮಧುಮಾಸದ ಸಿರಿ ನೋಡು ತಳೋದರಿ ಮಧುಮಾಸದ ಸಿರಿ ಮೂಡಿ ವಿರಾಜಿ ಪಪನ ಸಿರಿಯ ಮಧುಮಾಸದ ಸಿರಿ ವಿರಾಜಿಪ ವನ ಸಿರಿಯ ಗಾಢ ಮನೋಹರ ಗಾಢ ಮನೋಹರ ಚಂದಳಿರಿನ ಕರ ಗಾಢ ಮನೋಹರ ಗಾಢ ಮನೋಹರ ಚಂದನಿನ ಕರ ನೀಡಿ ಕರೆಯೋ ತುಂಬಿದೆ ಹೃದಯ ನೋಡು 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 ಕರನೀಡಿ ಕರೆಯ ತುಂಬಿದೆ ಹೃದಯ ನೋಡು ಸಕನೆ ಕಾಡ ಚೆಲುವನು ಮರದೊಳಲ್ಲಿ ತಳೆದ ಗೈಯನಿಲ್ಲದು ನೋಡುದನೆ ಕಾಡ ಚೆಲುವನು ನೋಡು ಸಗನೆ ನೋಡು ಸಗನೆ ನೋಡು ಸಗನೆ ಕಾಡ ಚೆಲುವನು ಮರದೊಳಲ್ಲಿ ಮಾಡುತ್ತಿರುವ ಬಿಕಗಳಿರವನು ಮರದೊಳಲ್ಲಿ ಪಾಡುತ್ತಿರುವ ಪಿಕಗಳಿರವನು ನೋಡು ಪಿಕಗಳಿರುವನು ನೋಡು ಪಿಕಗಳಿರವನು ನೋಡಿ ಮುಗಿಲ ಕಣಿವ ನಲಿವ ನೋಡು ಗಿಳಿಯ ಹೃದಯದಿಲ್ಲದು ತೊಂದದಿ ಕುತಾರಿ ನೋಡಿ ಮುಗಿಲ ಕುಣಿವನವಿಲ ನೋಡಿ ಮುಗಿಲ ಕುಣಿವನವಿಲ ನೋಡಿ ಮುಗಿಲ ಕುಣಿವನವಿಲ ಕುಣಿವನವಿಲ ನೋಡಿ ಮುಗಿಲ ಕುಣಿವನವಿಲ 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 ನೋಡಿ ಮುಗಿಲ ಕುಣಿವನವಿಲ ನೋಡಿ ಮುಗಿಲ ಕುಣಿವನವಿಲ 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 ನೋಡು ಸಕನೆ ಕಾಡ ಚೆಲುವನು ಸಕನೆ ಕಾಡ ಚೆಲುವನು ನೋಡು ಸಕನೆ ಕಾಡ ಚೆಲುವನು ಸಿಗರೆ ಜೋಡಿ ಜಿಗಿವ ಧೀಂ ತತ್ತ ತಾದಿ ಧೀಂ ತತ್ತ ತಾದಿ ಧೀಂ ತತ್ತ ತಾದಿ ಧೀಂ ತತ್ತ ತಾದಿ
ಜೋಡಿ ಚಿಗರೆ ಜೋಡಿ ಚಿಗರೆ ಜೋಡಿ ಆ ಚಿಗರೆ ಜೋಡಿ ಜಿಗಿವ ಹೊನಲ ಹರುಷ ತಂದಿದೆ ಮನಕ್ಕೆ ಹರುಷ ತಂದಿದೆ ಹರುಷ ತಂದಿದೆ ಚಿಗರೆ ಚಿಗರೆ ಜೋಡಿ ನಾಗಾಭರಣ ನಾಟ್ಯದಂತೆ ಜಲವು ಧುಮುಕಿದೆ ನಾಗಾಭರಣ ನಾಗಾಭರಣ ನಾಟ್ಯದಂತೆ ನಾಗಾಭರಣ ನಾಟ್ಯದಂತೆ ನಾಗಾಭರಣ ನಾಟ್ಯದಂತೆ ಜಲವು ಧುಮುಕಿದೆ ನೋಡು ಜಲವು ಧುಮುಕಿದೆ ನಾಗಾಭರಣ ನಾಟ್ಯದಂತೆ ಆ ಜಲವು ಧುಮುಕಿದೆ ಮನಕ್ಕೆ ಹರುಷ ತಂದಿದೆ ಜಲವು ಧುಮುಕಿದೆ ಜಲವು ಧುಮುಕಿದೆ ನೋಡು ಜಲವು ಧುಮುಕಿದೆ ಜಲವು ಧುಮುಕಿದೆ ಮನವು ಅರಳಿದೆ ಆ ಚಿಗರೆ ಜೋಡಿ ಜಿಗಿವವನಲು ಹರುಷ ತಂದಿದೆ ಚಿಗರೆ ಜೋಡಿ ಜಿಗಿವ ಕೊನಲು ಹರುಷ ತಂದಿದೆ ಮನಗೆ ಹರುಷ ತಂದಿದೆ ನಾಗಾಭರಣ ನಾಟ್ಯದಂತೆ ಜಲವು ಧುಮುಕಿದೆ ನಾಗಾಭರಣ ನಾಟ್ಯದಂತೆ ಜಲವು ಧುಮುಕಿದೆ ನೋಡೆ ನವಿಲು ಕುಣಿದಿದೆ ನೋಡೆ ನವಿಲು ಕುಣಿದಿದೆ ನೋಡು ಆ ಆ ಆ ನೋಡು ಸಗನೆ ಕಾಡ ಚೆಲುವ ವರದನಲ್ಲಿ ಪಾಡುತ್ತಿರುವ ಪಿಕಗಳಿರವ ನೋಡಯ್ಯ ಧೀಮ್ ಧೀಮ್ ದಿನ ಧೀಮ್ 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 ದಿನ ದಾಂ ದಾಂ ದದಿನ ಧೀಂ ದದಿನ ದಿನ ದೇ
ತದಿನ ದಿನದೆ ತದಿನ ದಿನದೆ ಧೀಂ ತದಿನ ದಿನ ಧೀಂ ತದಿನ ದಿನ ತೊಂದ ದಿನ Tadim, 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 tadim. Didom, ayatadilo, didom, ayatadilo, didom, ayatadilo, didom. ನೋಡು ಸಕನ್ನೆ ನೋಡು ನೋಡು अरे निमिलित नेत्र जिहास विरुतिगा शशिहास विरुतिगा अरे बिरिद ಕೆಲ್ದುಟಿಯ ನೊಸಲ ಮೇಲಕ್ಕೆ ಬಲದ ಕರವ ಇರಿಸಿ ನೊಸಲ ಮೇಲಕ್ಕೆ ಬಲದ ಕರವನಿಸಿ ಹರಿಯು ನಿದ್ರಾ ವಶದೊಳಿರಲು ಮೋಹ ಪರವಶದುಳ್ ಅಸಿಕಿಯೋ ಕಂಡಳಾಗ ಮಾರ ಜನಗನ ಕಂಡಳಾಗ ಮಾರ ಜನಗನ ಕಂಡಳಾಗ ಮಾರ ಜನಗನ ಮಾರ ಜನಗನ ಮಾರ ಜನಗನ
ಮಾರ ಜನಕನ ಕಳ್ಳಲಾಗ ಮಾರ ಜನಕನ ಕಳ್ಳು ಮುದವ ಗುಳ್ಳು ಕುಲಕ ಆಯ್ತು ತನುಮನ ಕಂಡು ಮುದವ ಪುಳಕಗೊಂಡು ತಾಯ್ತು ತನುಮನ ಕಂಡು ಮುದವಗೊಂಡು ಪುಳಕವಾಯ್ತು ತನುಮನ ಆ ಮಾರ ಜನಕನ ಆಯ್ತು ತನುಮನ ಇವನು ಗಂಡನ ಬಯತು ಎನಗೆ ಪುಂಡರೀಕ ನೇತನವನು ಗಂಡನ ಬಯತು ಎನಗೆ ಪುಂಡರೀಕ ನೇತನವನು ಗಂಡನಿಲ್ತು ಆ ಬಯನಗೆ ಪುಂಡರೀಕ ನೇತ್ರನು ಗಂಡನಾಪ ಎಲ್ತೋ ಎನಗೆ ಗಂಡನಾಪ ಎಲ್ತೋ ಎನಗೆ ಪುಂಡತನದುಳ್ಳಂಬನ ಸೆವ ಕಂಡು ಸಗಿಸಲಿ ನಾ ಎಂದು ಸಗಿಸಲಿ ಪುಂಡತನದುಳ್ಳಂಬನ ಸೆವ ಅಂಬನ ಸೆವ ಅಂಬನ ಸೆವ ಪುಂಡತನದುಳ್ಳಂಬನ ಸೆವ ಎಂದು ಸಗಿಸಲಿ ಪುಂಡತನದುಳ್ಳು ಅಂಬನ ಸೆವ ಕಂಡು ಸಹಿಸಲು ಪುಂಡರೀಕನಗನು ಗಂಡನಾಪ ಎಂದು ಎನಗೆ ಪುಂಡರೀಕನೇತನವನು ಗಂಡನಾಪ ಎಂದು ಎನಗೆ ಗಂಡನಾಪ ಎಂದು ಎನಗೆ ಪುಂಡತನದುಳ್ಳು ಅಂಬನ ಸೆವ ಕಂಡು ಸಹಿಸಲು ಕಂಡು ಸಹಿಸಲು ಪುಂಡತನದುಳ್ಳು ಅಂಬನ ಸೆವ ಪುಂಡತನದುಳ್ಳು ಅಂಬನ ಸೆವ ಗಂಡಳಾಗ ಮಾರದನಕನ 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 ಆ ಆ ಆ
ಅಂಬನದವ ಕಳ್ಳು ಸಹಿಸಲಿಲ್ತು ಪುಂಡತನದೊಳ್ ಅಂಬನದವ ಅಂಬನದವ ಪುಂಡತನದೊಳ್ ಅಂಬನದವ ಕಳ್ಳು ಸಹಿಸಲಿಲ್ತು ನಾನೆಂತೂ ಸಗಿಸಿನೋ ನಾನೆಂತೂ ಸಹಿಸಿನೋ ರಂಗ ರಂಗ ನೋಡಿದಳು ಕಂಡನಾಗ ಮಾರ ಜನಕನ ಪುಂಡರಿಕನ ತರುನು ಗಂಡನ ಬಾಯಿತ್ತು ಕಂಡಾಡಿದು ಬರುವನದು ಎಂದು ಚಿತ್ರಲಿತ್ತು ನಾನು ಕಂಡಳು ಮಾರ ಜನಕನ ಕಂಡಲಾಗ ಮಾರ ಜನಕನ ಕಂಡು ಮುದವ ಉಂಡು ಒಂದು ಪುಳಗ ಹನುಮಾನ ಆಯ್ತು ತನುಮನ ಪುಳಗವಾಯ್ತು ತನುಮನ ಪುಂಡರೀಕ ಪುಂಡರೀಕ ನೇತ್ರ ನಿವನು ಕಂಡನ ಬಯಲ್ತು ನಿನಗೆ ಪುಂಡತನದು ಅಂಬನಿಸಿದು ಪುಂಡತನದು ಅಂಬನಿಸಿದು ಕಳ್ಳು ಸಹಿಸಲಿಲ್ತು ಕಳ್ಳು ಸಹಿಸಲಿಲ್ತು ಪುಂಡರಿಕನ ತನುವನು ಗಂಡನ ಬಯತ್ತು ಗಂಡನು ಶರುವನದು ಅದು ಗಂಡ ಎಂದು ನಾನು ಕಣ್ಣು ತಗಿಸಲ್ ಎಂದು ನಾನು ಎಂದು ನಾನು ಎಂದು ಗಂಡನಾಗ ಮಾರ ಜನಗನ ಪಣಿಯುವ ಶವಪ್ಪಂತೆ ಪನ್ನಗಾರಿ ಧ್ವಜನ ನಿದ್ರೆಯನ್ನು ತಿಳಿದಿತ್ತು ಪನ್ನಗಸುವೇಣಿ ಪನ್ನಗ ಕಳ್ಳಿಗೆಯ
ಕರಡುಯ ನಿದ್ರೆಯೇನು ತಿಳಿದಿದ್ದೋ ನಿದ್ರೆಯೇನು ತಿಳಿದಿದ್ದೋ ಪನ್ನಗ ಸುವೇಣಿ ಪನ್ನಗ ಕನ್ನಿಕೆಯ ಕಂಡು ಪನ್ನಗ ಕಲ್ಲಿಕೆಯ ಕಂಡು ಸಲ್ಲುತ್ತ ನುಡಿಸಿದ ಯಾರ ನೀನು ಭುವನ ಮೋಹಿನಿ ಯಾರ ನೀನು ಭುವನ ಮೋಹಿನಿಗಿ ಮೋಗಿನಿಗಿ ಮೋಗಿನಿ ಯಾರ ಭುವನ ಮೋಹಿನಿ ಭುವನ ಮೋಗಿನಿ ಮೋಹಿನಿ ಯಾರೆ ನೀನು ಭುವನ ಮೋಗಿನಿ ಯಾರೆ ನೀನು ಯಾರೆ ನೀನು ಭುವನ ಭುವನ ಮೋಗಿನಿ ಮೋಗಿನಿ ನೀನು ಭುವನ ಮೋಗಿನಿ ನೀನು ಭುವನ ಮೋಗಿನಿ ಕೇಳು ಸುರರ ಕೇಳು ಸುರರ ನಾರಿಯೇನೆ ಕೇಳು ಸುರರ ನಾರಿಯೇನೆ ಸುರರ ಸುರರ ನಾರಿಯೇನೆ ಚೆಲುವಿನ ಖನಿ ಚೆಲುವಿನ ಖನಿಗೆ ಚೆಲುವಿನ ಖನಿ ಚೆಲುವಿನ ಖನಿ ಮೋಗಿನಿ ನೀರೆ ನಾನು ನಿದ್ರಾವನಿತೆ ಸೀರೆ ಸೆರಗ ಮರೆಯೋಳ್ ಇಡ್ದೆನು ನೀರಿನ ನಿದ್ರಾವನಿತೆ ಸೀರೆ ಸೆರಗ ಮರೆಯುಳಿದ್ದೆ ನಿದ್ರಾ
ನೃತ್ಯ ಸೂರೆಗೊಂಡುದೆನ್ನ ಮನವು ವಾರಿದಾಕ್ಷಿ ಕಾಲ ನೃತ್ಯ ಸೂರೆಗೊಳ್ಳುವುದಿಲ್ಲ ಮನವು ಗಾನ 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 ನಾನು ನಿದ್ರಾವನಿತೆ ತೀರ ಸರಗ ಮರೆಯೋಳಿರ್ತೀಯೆ ನೀರೇ ನಾನು ನಿದ್ರಾವನಿತೆ ತೀರೆ ಸರಗ ಮರೆಯೋಳಿದ್ದೆ ವಾರಿಜಾಕ್ಷಿ ಗಾನ ನೃತ್ಯ ಸೂರಿಕೊಳ್ಳೋದೆಲ್ಲ ಮನವು ವಾರಿದಾಕ್ಷಿ ಗಾನ ನೃತ್ಯ ಗಾನ ನೃತ್ಯ ಗಾನ ನೃತ್ಯ ಗಾನ 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 ನೃತ್ಯ ಸೂರೆಗೊಂಡು ಎಲ್ಲ ಮನವು ನೀರೇ ವಾರಿದಾಕ್ಷಿ ಗಾನ ನೃತ್ಯ ಸೂರೆಗೊಂಡು ತನ್ನ ಮನವಯ್ಯ ಯಾರ ನೀನು ಭುವನ ಮೋಗಿನಿ ನೀರೇ ಯಾರ ನೀನು ಭುವನ ಮೋಗಿನಿ ಕೇಳು ಸುರರ ನಾರಿಯೇನೆ ಚೆಲುವಿನ ಗಣಿ ನಾರಿಯೇನೆ ಚೆಲುವಿನ ಗಣಿ ಕೇಳು ಸುರರ ನಾರಿಯೇ ನಾರಿಯೇ ಕೇಳು ಸುರರ ನಾರಿಯೇನೆ ಚೆಲುವಿನ ಗಣಿ ಚೆಲುವಿನ ಖನಿ ಚೆಲುವಿನ ಖಣಿ ನೀರೆ ನಾನು ನಿದ್ರೆ ಬನಿತೆ ತೀರೆ ಸೆರಗ ಮೆರೆಯುಳಿದೆಯ ವಾರಿದಾಕ್ಷಿ ಗಾನ ನೃತ್ಯ ದೂರಿಗೊಳ್ಳುವುದಿಲ್ಲ ಮನವು ಯಾರೇ ಯಾರೇ ಸೂರಿಗೊಳ್ಳುವುದಿಲ್ಲ ಮನವು ಗಾನ ನೃತ್ಯ ಸೂರಿಗೊಳ್ಳು ಗಾನ ನೃತ್ಯ ಗಾನ ನೃತ್ಯ ಸೂರಿಗೊಳ್ಳುವುದಿಲ್ಲ ಮನವು ಯಾರೇ ನೀನು ಭುವನ ಮೋಗಿನಿ 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 ಮೋಗಿನಿ
ಮುರಳಿಯ ಮೋಹನ ಬಾ ವನಸುಮ ಅರಳಿದೆ ವನಸುಮ ಅರಳಿದೆ ನಗುತ್ತಲೇ ಬಾಯ ಮುರಳಿ ವರಸವಿ ಮಧುವನು ಹೀರಲು ಭೃಂಗದ ವರಸವಿ ಮಧುವನು ವರಸವಿ ಮಧುವನು ವರಸವಿ ಮಧುವನು ಹೀರಲು ವರಸವಿ ಮಧುವನಿ ವರಸವಿ ಮಧುವನಿ ವರಸವಿ ಮಧುವನು ಹೀರಲು ಭೃಂಗದ ಹೀರಲು ಭೃಂಗದ ಹೀರಲು ಭೃಂಗದ ವರಸವಿ ಮಧುವನು ಹೀರಲು ಮಧುವನು ಹೀರಲು ಮಧುವನು
ನಲಿದೆ ನಗುತ್ತಲೇ ಬಾ ಕುಣಿಯುತ್ತಾವ ಬಾ ನಗುತ್ತಲೇ ಬಾ ಬಾರೋ ಮುರಳಿ ಮೋಹನ ಬಾರೋ ದಿವಂಗತ ಸಿದ್ದಕಟ್ಟೆ ವಿಶ್ವನಾಥ್ ಶೆಟ್ಟರು ಬರೆತಿನಂಚಿನ ವಿಷಮ ಸಮರಂಗ ಪ್ರಸಂಗದ ಒಂಜಿ ಭಾಗನು ತೆಂಕುತಿಟ್ಟದ ಕಲಾವಿದರು ಬಾರಿ ಪೊರ್ಲುಡು ನೆಗದು ತೋಜಾಯಿರು ಏಳ್ಯ ಕಮ್ಮಿತಿ ನಡೆದ ಹತ್ರ ಎಂಗಳ ಕಾರ್ಯಕ್ರಮ ಪೂರ ಎಂಗಳಂತೆ ಕುದ್ದೆ ಮಲ್ತದೆ ಇಡೀ ನೃತ್ಯ ಕಾರ್ಯಕ್ರಮ ಎಂಗಳು ಮುಗಿಪುವ ಈ ವಿಶ್ವ ತುಳುವೆರೆ ಆಯನ ಆಯ್ ನಡೆದ ಹತ್ರ ರಡ್ಡು ತುಳು ಪದ್ಯನು ಪನೋಡಾಯಿ ನಾವು ನಮ್ಮ ಆದ್ಯ ಕರ್ತವ್ಯ ತೆಂಕು ಬಡಗುಡು ರಡ್ಡು ಕಡೆಟ್ಲ ಪದ್ಯ ಪಂಪಿನಂಚಿನ ಶ್ರೀಯುತ ಸತ್ಯನಾರಾಯಣ ಪುಂಚಿತ್ತಾಯರಿ ಬೊಕ್ಕ ಪ್ರಸಿದ್ಧ ಯುವ ಭಾಗವತರಾಯಿನ ಗಿರೀಶ್ ರೈ ಕಕ್ಕೆ ಪದವ ಮಕ್ಕಳು ಶ್ರೀ ರವಿಕುಮಾರ್ ಸುರತ್ಕಲ್ ಮೇರ್ ಬರೆದು ಅಂಚನೆ ಕುಲಾಯಿ ಮಾಧವ ಭಂಡಾರ್ಲು ಪದ್ಯ ರಚನೆ ಮಾಡ್ತಿನಂಚಿನ ನಾಗತಂಬಿಲ ಬೊಕ್ಕ ಬನತ ಬಬ್ಬರಿಯ ಪ್ರಸಂಗದ ರಡ್ಡು ಪದ್ಯನು ಪಂಡಿದು ನಮ್ಮ ಇನ್ನಿತ ಈ ಕಾರ್ಯಕ್ರಮಕ್ಕೂ ಮುಗಿತಲದ ಬೊಟ್ಟು ದೀಪ ಇತ್ತೆ ಅವರು ಕೊರಗಪ್ರಾಯಿಗಳು ಅರ್ಣ ಮುಖಾಂತರ ನಡ್ತೊಂತುಂಡು ಅವೇನು ಹೊರತಂದು ಬೈದಿನಾರು ಅರ್ಣಮಗೆ ಕರ್ನವರು ಮೋಹನ್ ರಾಯ್ಗಳು ಆರು ಯಕ್ಷಗಾನ ಕಲಾವಿದ ಹತ್ತಿಲ್ಲ ಯಕ್ಷಗಾನದ ವಿಷಯಡು ಸಂಪೂರ್ಣ ಅನುಭವ ಇರ್ತದೆ ಒಂಜಿ ಎಡ್ಡ ನಿರೂಪಣೆ ಕೊರಪಿನ ಒಂಜಿ ವ್ಯಕ್ತಿ ಬೊಂಬಾಯಿಡು ಪುಡುದು ಬೈದರು ಆರು ಕರ್ನೂರು ಮೋಹನ್ ರಾಯ್ಗಳು ಆರ್ಲ ನಮ್ಮ ಮಧ್ಯಡು ಉಳ್ಳರು ಅಂಚನೆ ಯಾನು ಕೋಡೆ ಎನ್ನರ ಈ ಘಟಕ ನಮ್ಮ ಅನಿವಾಸಿ ತುಳುವೆರ್ನ ಒಂಜಿ ಸಭೆ ಮಲ್ಪನಾಗ ಮೂಲು ಮೂಜಿ ದೇಶದ ಜನಕುಲು ನಂಗೆ ಮಿಸ್ ಆದುತ್ತೇರು ಒಂಜಿ ಕಟಾರ್ದಾರು ಒಂಜಿ ಹಾಂಗ್ಕಾಂಗ್ಡು ಸತೀಶ್ ಶೆಟ್ಟಿ ಮನ್ ಬರೆಯುತ್ತಾರೆ ಒಂಜಿ ಆಸ್ಟ್ರೇಲಿಯಾಡು ಸುಭಾಷ್ ಚಂದ್ರ ಶೆಟ್ಟಿ ಮನ್ ಬರೆಯುತ್ತಾರೆ ಹಾಂಗ್ಕಾಂಗ್ದ ಸತೀಶ್ ಶೆಟ್ಟರು ಮರಣಿ ಕೊಡತ್ಮಣಿ ಬತ್ತುತ್ತೇರು ನೆಕ್ ಈ ಸಭೆಗೆ ಬರೋಡು ಮಾಡೋದು ಅಂಡ ಆನೆ ಬತ್ತಿನೇ ಅರ್ನ ಅಮ್ಮ ತೀರ್ಬೋಯರು ಅಂಚೆ ಅದು ಕೋಡೆ ಅರೆಗೆ ಸಭೆಗೆ ಬರ್ರಾಜಿ ರವಿ ಅಣ್ಣಗ್ಲ ಕೋಡೆ ಸಭೆಗೆ ಬರ್ರಾಜಿ ಆರು ಇನಿ ನಮ್ಮ ಸಭೆಗೆ ಬೋದರು ಎಲ್ಲ ಕೂಡ ಬರ್ರೆಲ್ಲರು ಅಂಚೆನೆ ಸುಭಾಷ್ ಚಂದ್ರ ಶೆಟ್ಟರೆಲ್ಲ ಎಲ್ಲ ಮರಣಿ ಬೈಜರು ಆರು ಕೋಡೆ ಬೈಜರು ಆರು ಎಲ್ಲ ಸಮಾರೋಪ ಸಮಾರಂಭ ಬರ್ಪಂತರು ಅಂಚ ವಿಶ್ವದ ಲೆವೆಲ್ಡ್ ಈ ತುಳು ಆಯನ ಆವಡೋ ಪನ್ಪಿನ ವಿಷಯಡು ನಮ್ಮ ಮಾತ್ರನ ಪ್ರಯತ್ನ ಮಲ್ತದ ಲೆಸ ಬರಡು ಬನ್ನ ಉದ್ದೇಶಪೂರ್ವಕ ಅದು ನಮ್ಮ ಮಾತ್ರನ ವಿನಂತಿ ಮಲ್ತಿನೇಡು ರವಿ ಎಣ್ಣೆ ಇನಿ ಬೈದರು ಆರು ಕೊಡುಗೈ ದಾನಿ ತನು ಮನ ದನ ಕೊರ್ದು ನಂಗೆ ಸಹಾಯ ಮಲ್ತರು ರವಿ ಎಣ್ಣೆ ಮಲ್ಲ ಚಪಳೆ ಕೊಡ್ಲೆ ರವಿ ಅಣ್ಣ ಕೊಂಜಿ ಪ್ಲೀಸ್ ಆಪದ ಮರ್ಗಲ್ಡು ಕುಲ್ನಾರು ಮಾಮಲ್ಲ ಪತ್ತಗಟ್ಟೆ ಆರು ಬಾಳ ಜಗಣೇಶ್ ಶೆಟ್ಟರು ಜಗಣೇಶ್ ಶೆಟ್ಟರು ಅಂಚನೆ ಮಸ್ತ್ ವೇದಿಕೆ ಗಣ್ಯರಲ್ಲೇರು ಅಗಲೆ ಮಾತು ನಮಸ್ಕಾರ ಮಲ್ತದು ಈ ಹಿರಿಯ ಕಲಾವಿದರನ್ನು ಸನ್ಮಾನ ಮಲ್ತಾನಿಗಲ್ನೆದ್ರು ಅಗಲೆಗೆ ದೇವರಿಗೆ ಆಯುರಾರೋಗ್ಯ ಆಯುಷ್ಯ ಸಂಪತ್ತು ನೆಮ್ಮದಿ ಕೊರತು ಕಾಪಾಡಡು ಎಂಗೊತ್ತುಂಡು ಯಕ್ಷಗಾನ ಕಲಾವಿದರು ಯಕ್ಷಗಾನ ಅಗಲ ಅವಧಿ ಮುಗಿಬಕ್ಕ ಅಗಲೆ ಮಸ್ತ್ ಬಂಗಂಡು ಅಗಲೆ ಮಸ್ತ್ ಕಷ್ಟ ಉಂಡು ಯಕ್ಷಗಾನ ಮುಗಿಬಕ್ಕ ಯಕ್ಷಗಾನ ಅಗಲು ನಲ್ಪೇರು ಚೆಂಡದ ಪೆಟ್ಟು ನಲ್ಪೇರು ಭಾಷಣ ಮಲ್ಪೆರು ಪಾತ್ರ ಮಲ್ಪೆರು ಡೈಲಾಗ್ ಕೊರ್ಪೆರಗಳು ಆಂಡ ಅದಾಗ ನಮ್ಮ ಚಪ್ಪಳೆ ತಟ್ಟುವ ಅಗಲ ಖುಷಿ ಪಡೆವ ಶಿಟ್ಟಿ ಪಡೆವ ಚಿಟ್ಟಿ ಕೊಡ್ಪ ಪೂರ ಮಲ್ಪ ಆಂಡ ಅಗಲ್ನ ಯಕ್ಷಗಾನದ ಒಂಜಿ ಜೀವನ ಮುಗಿಬಕ್ಕ ಅಗಲಿಗೆ ಮಸ್ತ್ ಕಷ್ಟ ಉಂಡು ಅವೇನು ಏರ್ಲ ತೂಪುಜರು ಅವೇನ ಮತ್ತು ಒಂದು ಬರೋಡು ಅಗಲ ಆಯ್ನಾತ್ ನಮ್ಮ ಸಹಾಯ ಮಲ್ಪೋಡು ಪಣದು ಇದನ್ನ ಯಕ್ಷಗಾನ ಮಂಡಳಿಡು ಏನು ವಿನಂತಿ ಮಲ್ತೊಂದು ಎನ್ನ ಎರಡು ಶಬ್ದ ಉಂಟವೆ ಯಕ್ಷಗಾನ ನಮ್ಮ ಕರ್ನಾಟಕದ ಗಂಡು ಕಲೆ ಇತ್ತೆ ಅವು ಹೆಣ್ಣು ಕಲೆ ಆದ್ಲ ಪುಟೊಂದು ಪೊಂಜೆವೆಲ್ಲ ಯಕ್ಷಗಾನ ಮಲ್ತೊಂದು ಎಣ್ಣೆ ಕೊಡೇಡು ಅಂಚಾದ ಪನಾಗ ಇಂಚಿನ ಒಂಜಿ ಕಲೆ ನಮ್ಮ ಉಂತರ ಬಲ್ಲಿ ನೆಕ್ ನಮ್ಮ ಸಾಕಾರ ಬೋರ್ಡು ಪನ್ಪಿನ ಈ ಒಂಜಿ ವೇದಿಕೆ ಪಣದು ಎನ್ನ ಶಬ್ದ ಮುಟ್ತವೆ ಜೈ ಹಿಂದ್ ಜೈ ತುಳುನಾಡು ಜೈ ತುಳುವಪ್ಪೆ ಯಕ್ಷಗಾನ ಪನ್ನಾಗ ಒಂಜಿ ವಿಷಯನ ಪನಿಯರ ಯಾರು ಮರತ್ತೆ ಕಡಲಾಯಿರದ ಕತಾರಡು ಸುರೂತರ ಸತಿ ವಿಶ್ವ ಕನ್ನಡ ಸಮ್ಮೇಳನಡು ಅಂಚನೆ ಎಂಕಲ್ನ ಕಂಪೆನ್ದ ಮುಖಾಂತರ ಯಕ್ಷಗಾನನು ಸುರೂತ ಸರ್ತಿ ಎಂಗಲು ಕತಾರುಗಳೇ ತಂದು ಪೋಯ ಎಂದು ಪನಿಯರೆ ಭಾರಿ ಸಂತೋಷ ಒಂದುಂಡು ಅಂಚನೆ ಅವು ನಮ್ಮ ಕರ್ನಾಟಕ ಮೇಳದ ಬಾಲಕೃಷ್ಣನ್ನೇ ಅಂಚನೆ ದಾಸಪ್ರಾಯಿಗಳು ಅಡೆ ಬತ್ತದು ಎಂಕಲ್ನ ಜೋಕ್ಲೆಗೆ ಟ್ರೈನ್ ಕೊರ್ದು ಫಸ್ಟ್ ಟೈಮ್ ಎಂಗ್ಲು ಒಂದು ಕೋಟಿ ಚೆನ್ನೈ ಅಲ್ಪ ಮನ್ಪದಿತ್ತ ಒಂಜಿ ಭಾರಿ ಒಂಜಿ ಸಂತೋಷದ ವಿಷಯ ಅಂಚನೆ ಈ ವರ್ಷ ಮುಖ್ಯ ಪ್ರಾಣಿರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿರು ಅರೆಗೆ ವಿಶೇಷ ಅಭಿನಂದನೆಯನ್ನು ಕೊರಿಯರೆ ಏನು ಸಂತೋಷ ಪಡೆಯೊಂದುಲ್ಲೆ ಬತ್ತನ ಗಣ್ಯರನ್ನು ನೆಂಪದ ಕಾಣಿಕೆ ಹೊರಡ್ದು
ನಮ್ಮ ಪೈಯೊಳಿಕೆ ಪಂಚಾಯತ್ ಗುರಿಕರ್ ರಾಯನ ಅಜಿತ್ ಕಣ್ ಬತ್ತದು ನೆಂಪದ ಕಾಣಿಕೊಡೊಂದು ಕೇಂದ್ರನ್ವೆ ಕಿಶನ್ ಹೆಗ್ಡೇರೇನು ಮುಲ್ಪ ಮಾನಾದಿಗೆ ಮನೆ ಪರಬಾಡದು ನಮ್ಮ ಗುರಿಕರ್ ರಾಯನ ಸರ್ವತಮ್ಮ ಶೆಟ್ರೇಡ ಕೇಂದ್ರನ್ವೆ ನಾಗಬೆಮ್ಮರೆ ಮಣ್ಣ ಕುಂಚೊದ ಸತ್ಯುದ ಮಣ್ಣ ನಾಗಾರಾಧನೆದ ಮೈಮೆದ ಮಣ್ಣ ಸೂಡ ಮಂಜೇಶ್ವರ ಕುಡುಪು ಕಡಂದಲೆದ ಸುಬ್ರಹ್ಮಣ್ಯ ಕೂಡಲಿದ ಷಷ್ಟಿದ ತೇರ ಕುಡರಿ ರಾಮರ ಸೃಷ್ಟಿದ ಪಡ್ಡೈ ಕಡಲು ಪೊರ್ಲುದ ತುಳುವ ಜನಕ್ಲೆ ಪೆರ್ಮೆದ ಸತ್ಯುದ ಮಣ್ಣ ಉಂದುಲ ಉಂದುವೆ ತುಳುವ ನಾಡಲ ಉಂದುವೆ ಮಾಮಲ್ಲ ಜಾತ್ರೆಲ ಉಂದುವೆ ತುಳುವ ಜಾತ್ರೆಲ ತುಳುನಾಡು ಜಾತಿ ಮತ ಭಾಷಾ ಸೌಹಾರ್ದತೆಯ ದೃಷ್ಟಿಡು ಈ ಕಾರ್ಯಕ್ರಮಡು ಇನಿ ತೆನ್ಕಾಯಿ ತುಳುನಾಡದ ಯಕ್ಷಗಾನಲ ಬಡಕೈ ತುಳುನಾಡದ ಯಕ್ಷಗಾನಲ ತೆಂಕು ಬಡಗುದ ರಡ್ಡು ತಿಟ್ಟದಲ್ಲ ಯಕ್ಷಗಾನದ ರಸ ವೈಭವ ಕಾರ್ಯಕ್ರಮಡು ಮಾನಾದಿಗೆ ಪಡೆಯಿನ ಮಾಂತ ಯಕ್ಷ ಕಲಾವಿದರಿಗೆಲ್ಲ ಮೂಲು ಬತ್ತದು ನಮ್ಮ ಈ ಕಾರ್ಯಕ್ರಮವನ್ನು ಮಾನಾದಿಗೆ ಮಲ್ತಿನಂಚಿನ ಕಿಶನ್ ಹೆಗ್ಡೆರೆಗೆಲ್ಲ ಬತ್ತು ಸೇರಿದಿನ ಮಾಂತರೆಗೆಲ್ಲ ಒಂಜೇ ಪಾತೆರೋಡು ಸೊಲೈತದು ಸೊಲ್ಮೆ ಸಂದ ಒಂದು ಈ ಕಾರ್ಯಕ್ರಮ ಮುಕ್ತಾಯ ಮಲ್ಪುವ ನನ್ನ ನಡಪಣಂಚಿನ ಲೇಸಿ ಯಕ್ಷಗಾನ ಕ್ಷೇತ್ರಡು ಭಾರಿ ಮಲ್ಲ ಸಾಧನೆ ಮಲ್ತದೆ ವಿಶ್ರಾಂತ ಜೀವನ ಮಲ್ಪಣ 5 ಜನ ಮಹಾನ್ ಕಲಾವಿದರೇ ಈ ರಂಗಮಂಟಪಡು ಮಾನದಿಕೆದ ಮೂಲಕ ಅಕಲ್ನ ಬೇಲನೆ ಗುರುತಿಸವನ ಕೆಲಸಗೂ ಎಂಕಲು ಅಡಿದಿ ಒಂದಲ್ಲ ಈತನೇಟ ಯಕ್ಷರಸ ವೈಭವ ಈ ಕಾರ್ಯಕ್ರಮಡು ಪಾಲ್ಪಡೆಯಂಚಿನ ಕಲಾವಿದರೆ ವಿಶ್ವ ತುಳು ಆಯನದ ಅಧ್ಯಕ್ಷರೇ ಸರ್ವೋತ್ತಮ ಶೆಟ್ಟಿ ದಯದಿದ್ದು ಕಲಾವಿದರಿಗೆ ಸರ್ಟಿಫಿಕೇಟನ್ನು ಕೊರೆದು ಅಕಲಿಂಗ್ ಗೌರವಿಸೋಡು ಬಂದು ಕೇಳೋದಿಲ್ಲ ಮಿತ್ತ ಚಾವಡಿ ಕೊಲ್ಲದಿಪ್ಪಡಿಂಚಿನ ಮಾನಾತಿಕದ ಭಿನ್ನರೇನೆ ಶಾಲು ಪಡೆದು ಅಕಲಿನ ಗೌರವಿಸೋಡು ಬಂಡದು ಸಂಘಟಕರ ವಿನಂತಿ ಬಂತೊಂದುಲ್ಲೆ ರಾಜೇಶ್ ಆಳ್ವೇರಿ ಮಾತೆ ಅತ್ತಂದೆ ತುಳುವರಾಯಣದ ಗುರಿಕಾರ ರಾಜಿಂಚಿನ ಸರ್ವೋತ್ತಮ ಶೆಟ್ಟಿ ಭಿನ್ನರೇನೆ ಶಾಲು ಪಡೆದು ಮಾನಾತಿಕೆ ಮಲ್ತೊಂದುಲ್ಲೇರು ಶಂಕರ ಬಂದುಲೆ ನಮ್ಮ ಕರಾವಳಿದ ಕಮನೀಯ ಕಲೆ ನಂಚಿನ ಯಕ್ಷಗಾನ ಶತಮಾನದ ಇತಿಹಾಸ ಇತ್ತನಂಚನ ಕಲೆ ಯಕ್ಷಗಾನದ ಸೀಮಾ ಪುರುಷೆ ಇಂದು ಪುದರ್ ಪಡೆಯಿನ ಪಾರ್ತಿ ಸುಬ್ಬ ನಡತನಂಚನ ಈ ಪ್ರದೇಶಡು ಅಭೂತಪೂರ್ವೈನಂಚನ ತುಳುವೆರಾಯನ ಒಬ್ಬನಪಣಂಚನ ಈ ಲೇಸು ಈ ಜಾಗ ನಡತಂದುಂಡು ಬಂಗಾರದ ಅಕ್ಷರಡು ಬರೆದಿಯೋಡೈನಂಚನ ಈ ಲೇಸಿನ ಏರ್ಪಾಡು ಮಲ್ತನ ಆ ಸಂಘಟಕರಿ ಸಾರ್ಥಕ್ಯದ ಉಸಿರು ಬಿಡುಪಡಂಚನ ಈ ಪೊರ್ತುಗು ಭಾರಿ ಮಲ್ಲೊಂಜಿ ಯಕ್ಷಗಾನಡು ಬೆನ್ನಿ ಬೆಂದನಂಚನ ಪ್ರಸ್ತುತ ವಿಶ್ರಾಂತ ಜೀವನವನ್ನು ಮಲ್ಪನಂಚನ ಹಿರಿಯ ಕಲಾವಿದರನ್ನೇ ಈ ಚಾವಡಿಗೆ ಗುರುತಿಸುವ ಮೂಲಕ ಅಕಲ್ನ ತ್ಯಾಗ ಕೊಡುಗೆ ಉದನೆ ಮಾನಾದಿಕದ ಮೂಲಕ ಗುರುತಿಸೋಡು ಬಂದ್ಪನಂಚನ ಸದಿಚ್ಛೆಗೆ ಈತ ನಮ್ಮ ದುಂಬ ಒಂದಲ್ಲ ದುಂಬಾದಿ ಪೆರುವಾಯಿ ನಾರಾಯಣ ಶೆಟ್ಟರಿಗೆ ಮಾನಾತಿಗೆ ಮಲ್ಪಡು ಬಂಡದು ಸೇರಿದ ಸಮಸ್ತ ಚಾವಡಿಪಣ ಭಿನ್ನರ ವಿನಂತಿ ಮತ್ತೊಂದುಲ್ಲೆ ಜಿಲ್ಲೆದ ಬೇತೆ ಬೇತೆ ಮೇಳಲುಡೆ ಪ್ರಧಾನ ಪಾತ್ರಧಾರಿಯಾದ
ಜನಮಾನಸಡು ಚಿರಸ್ಥಾಯಿಯಾದಿಪ್ಪುನಂಚಿನ ஒரு ಪ್ರಬುದ್ಧ ಕಲಾವಿದೆ ಪೆರುವಾಯಿ ನಾರಾಯಣ ಶೆಟ್ಟಿ ಯಕ್ಷಗಾನ ಕೊರ್ತನಂಚಿನ ಕೊಡುಗೆ ಅಪಾರವಾಯಿನ ಆರ್ನ ಸೇವೆ ತ್ಯಾಗ ಕೊಡುಗೆಯನ್ನು ಗುರುತಿಸದೆ ತುಳುವರಾಯನ ಬದಿಯಡ್ಕ ಈ ಲೆಸಡು ಇನಿ ಗಣ್ಯಾತಿ ಗಣ್ಯ ವ್ಯಕ್ತಿನ ಈ ಒಂದು ಸಮಕ್ಷ ಮಾಡು ಮಾನಾತಿಗೆ ಮಲ್ತಂದುರ್ಲಿ ಆರ್ನ ನನ್ನ ವಿಶ್ರಾಂತ ಜೀವನ ಸುಖಮಯವಾದ ದೇವರಿ ಆರ್ನ ಜೀವನವನ್ನು ಪೊರ್ಲು ಮಲ್ತು ಕೊರಡು ಬಂದದೆ ನಮ್ಮ ಮಾತಾರ ದೇವರ ನಟ್ಟೊಂದು ಮಾನಾತಿಗೆನೆ ದೆತ್ತೊಂದೊಂಜನ ಪೆರುವಾಯ ನಾರಾಯಣ ಶೆಟ್ಟರಿಗೆ ನಮ್ಮ ಮಾತಾರ ಪರವಾದ ಸೊಲ್ಮೇಲೆಲ್ಲ ಸಂದ ಒಂದಿಲ್ಲ ಪೆರುವಾಯ ನಾರಾಯಣ ಶೆಟ್ರೆ ಈರ್ನ ಕೊಡುಗೆ ಅದ್ಭುತವಾಯಿನ ಅಪಾರವಾಯಿನ ಪೌರಾಣಿಕ ತುಳು ಪ್ರಸಂಗಗಳಡಿ ಪ್ರತಿಪಾತ್ರಧಾರಿ ಮಲ್ತದೆ ಜನಮನ ರಂಜಿಸೈನ ಜನ ಈರ್ನ ಕೊಡುಗೆಗೆ ಪೂರ್ವದ ಮಾನಾತಿಗೆ ನನರಿ ಖ್ಯಾತ ಸ್ತ್ರೀ ವೇಷಧಾರಿ ಕೊಕ್ಕಡ ಈಶ್ವರ ಭಟ್ರಿ ಮೆರ್ಲ ನಿವೃತ್ತ ಜೀವನಡುಳ್ಳೇರಿ ಆರನೇ ಯಕ್ಷಗಾನ ರಂಗನು ಮೆರೆಯಿನ ಒಂದು ಯಕ್ಷ ಪ್ರಮೀಳ ಎಂದು ಪದಾರ್ಪಣೆ ಯಾರನೇ ಆ ರೀತಿಯದೊಂದು ಸಾರ್ವಭೌಮತ್ವನು ಸ್ತ್ರೀ ಪಾತ್ರದ ಮೂಲಕ ಸಾಧಿಸದ ತೋಜನ ಜನ ಕೊಕ್ಕಡ ಈಶ್ವರ ಭಟ್ರಿ ಇನಿ ನಮ್ಮ ಎದುರು ಮಾನಾತಿಗೆನದೆ ತಂದುಳ್ಳೇರಿ ಆರ್ನಲ್ಲ ವಿಶ್ರಾಂತ ಜೀವನಗೂ ನಮ್ಮ ಶುಭ ಹಾರೈಕೆ ಮಲ್ತಂದುಲ್ಲ ಸಾತ್ವಿಕ ಪಾತ್ರದ ಮೂಲಕ ಜನಮಾನಸಗೂ ಮುಟ್ಟುವನ ತಟ್ಟನಂಚಿನ ಒರಿ ಸ್ತ್ರೀ ಪಾತ್ರಧಾರಿ ಕೊಕ್ಕಡ ಈಶ್ವರ ಭಟ್ರಿ ಧನ್ಯವಾದಗಳು ನಾನೊರಿ ಕಟೀಲ್ ಮೇಲುಡು ಸ್ತ್ರೀ ಪಾತ್ರದ ಮೂಲಕ ಶ್ರೀ ದೇವಿನ ಪಾತ್ರ ಮಲ್ತದೆ ಜನಮನ ಸೂರ್ಯ ಮಲ್ತನಂಚಿನ ಕೋಡಿ ಕುಷ್ಠಗಾಣಿಗ ಕುಂದಾಪುರ ಬೆರ್ಲ ವಿಶ್ರಾಂತ ಜೀವನಡುಳ್ಳರಿ ಆರೆ ನೆನೆ ಚಾವಟಿಪ್ಪನ ಮಾತ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಆರ್ನ ಕೊಡುಗೆ ಯಕ್ಷಗಾನದ ರಂಗನು ಮೆರೆಸೈನ ಆ ಒಂಜಿ ಉದ್ದೇಶಡು ಇನ್ನು ಈ ತುಳುರಾಯಣ ಈ ದುಂಪಡು ಆರನೇ ಗೌರವಿಸೋದಿಲ್ಲ ಆರ್ನ ನನದ ಜೀವನ ಸುಖಪ್ರದ ಅವಡು ಬಂಡದೆ ನಮ್ಮ ಮಾತೆಲ್ಲ ಶುಭ ಹಾರೈಕೆಯನ್ನು ಮಲ್ಪುಗ ನನ್ನೋರಿ ಈ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಮುಖ್ಯ ಪ್ರಾಣ ಕಿನ್ನಿಗೋಳಿ ಖ್ಯಾತ ಹಾಸ್ಯಗಾರರು ತೆಂಕು ಬಡಗು ತಿಟ್ಟಡೆ ಉಭಯ ತಿಟ್ಟುಡ್ಲ ತನ್ನ ಹಾಸ್ಯದ ಮೂಲಕ ಜನಮನ ಗೆಲ್ತನಂಜನ ஒரு ಸಮರ್ಥ ಹಾಸ್ಯಗಾರರು ಮಡಿವಂತಿಯದ ಹಾಸ್ಯಗಾರರು ಮುಖ್ಯ ಪ್ರಾಣ ಕಿನ್ನಿಗೋಳಿ ಇನಿ ತುಳುವ ದೊಂಪಡಿಪ್ಪಣ ನಮ್ಮ ಮಾತೆಯರ ಎದುರು ಚಾವಡಿದ ಗುರಿಕಾರರು ಬಿನ್ನೆರಗಳು ಸೇರಿದು ಮಾನಾತಿಗೆ ಮಲ್ತಂದುಳ್ಳೇರಿ ಮುಖ್ಯ ಪ್ರಾಣ ಕಿನ್ನಿಗೋಳಿ ಬೆರ್ನ ನನದ ಜೀವನ ಸುಖಪ್ರದ ಅವಡು ಬಂದು ನಮ್ಮ ಶುಭ ಹಾರೈಕೆಯನ್ನು ಮಲ್ಪುಗ ಉದಯ ನಾವುಡೇರಿ ಮಧೂರು ದಯದಿದೆ ರಂಗ ಚಾವಡಿಗೆ ಬರೋಡಾರಿ ಉದಯ ನಾವುಡೇರಿ ಪುಂಡು ವೇಷಧಾರಿಯಾದಿ ಶತ ದಿಗಿಣ 150 ದಿಗಿಣ ಪಾಡ್ದು ವೀರರಸದ ಪಾತ್ರಕ್ಕೆ ಜೀವ ತುಂಬುನಾರಿ ಆಂಡ ಅನಾರೋಗ್ಯದ ನಿಮಿತ್ತವಾದ ಇತ್ತ ಯಕ್ಷಗಾನದ ವೇಷ ಮಲ್ಪುಣೆ ಬಿಡ್ತೇರಿ ಆರ್ನ ನನದ ಬದುಕು ಸುಂದರ ಬದುಕಾವಡಿ ಕಲಾ ಸರಸ್ವತಿ ಅವರಿಗೆ ಪೂರ್ಣ ಅನುಗ್ರಹ ಮಲ್ಪಡೆ ಪಂಡದೆ ದೇವರ ನಟ್ಟೊಂದು ಆರೆಲ್ನ ಈ ಲೇಸಡೆ ಮಾನತಿಗೆ ಮಲ್ತದ ಉದಯ ನಾವ್ಡ್ರೆ ಧನ್ಯವಾದ ಇನ್ನಿತ ಲೇಸಡೆ ಭಿನ್ನಾತಿಗೆ ಪಡೆಯಿನ ஒரு ಗಣ್ಯ ವ್ಯಕ್ತಿ ಪಂಚಮೇಳ ಐನ ಯಕ್ಷಗಾನ ಮೇಳನು ಸಮರ್ಥವಾದ ನಡಪದು ಯಕ್ಷಗಾನಡು ಕಲ್ಲಾಡಿ ವಿಠಲ್ ಶೆಟ್ಟರದ ಬಕ್ಕ ಸಮರ್ಥವರಿ ಯಜಮಾನದ ಬುಧರ ಪಡೆಯಿನಾರಿ ಪಿ ಕಿಶನ್ ಹೆಗ್ಡೆರಿ ಐನ ಮೇಳನು ನಿರ್ವಹಣೆ ಮಲ್ತೊಂದು ಯಕ್ಷಗಾನದ ಬೆಳವಣಿಗೆಗೆ ಅಹರ್ನಿಶಿ ಕೆಲಸ ಮಲ್ಪನಾರಿ ಚಿಂತನೆ ಮಲ್ಪನಾರಿ ಪ್ರಸ್ತುತ ಆರ್ನ ಈ ಒಂದು ಕೊಡುಗೆಯನ್ನು ಗುರುತಿಸದೆ ಕರ್ನಾಟಕ ಸರ್ಕಾರ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಒಂದೆತ್ತ ಸದಸ್ಯರಾದ ಮಲ್ತದೆ ಇಡೀ ರಾಜ್ಯವ್ಯಾಪಿ ಓಡಾಟ ಮಲ್ತದೆ ಯಕ್ಷಗಾನದ ಬೆಳವಣಿಗೆಗೆ ಬೇತೆ ಬೇತೆ ರೀತಿಯ ಕಾರ್ಯಕ್ರಮ ಮಾಡುವ ಮೂಲಕ ಕಿಶನ್ ಹೆಗ್ಡೆರಿ
ಯಕ್ಷಗಾನ ಮೇಳ ಮಾತ್ರ ಸಂಘ ಐನ ಸಂಚಾಲಕರ ಮಾತ್ರ ಎತ್ತಿ ಯಕ್ಷಗಾನ ಕಲೆಟ್ಲವ್ರಿ ಸಮರ್ಥ ಸಂಘಟನೆ ಬಣ್ಣ ಕೀರ್ತಿ ಪಡೆಯಿನಾರಿ ಇತ್ತೆ ನಮ್ಮನ್ನು ಉದ್ದೇಶಿಸದು ರೆಡ್ಡಾರ್ನ ಅಭಿಪ್ರಾಯ ಪಡೆದು ವಿನಂತಿ ಬರ್ತದೆ. ವಿಶ್ವ ತುಳು ಆಯನೋಡು ವರ್ಷ ತುಳುಟೆ ಪಾತೆರೋಡು ಅಣ್ಣ ಯಾನೂರಿ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿದ ಸದಸ್ಯ ಆದ ಬೊಕ್ಕ ಬಡಕ ಇದಾಯಾದ ಯಾನು ಕನ್ನಡ ಬಾತಿರುವೆ. ವಿಶ್ವ ತುಳುವಾಯನ ಸಮಾರಂಭದ ಈ ಸಮಾರಂಭದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಗಣ್ಯರೇ, ಒಂದು ಗೌರವಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ತುಳು ಆಯನ ಆಯೋಜಿಸಿದವರು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಒಬ್ಬ ಕಲಾವಿದ ತನ್ನ ವಯಸ್ಸಿನಲ್ಲಿ ಅಂದರೆ ಹದಿಹರೆಯ ವಯಸ್ಸಿನಲ್ಲಿ ತನ್ನಲ್ಲಿ ತಾಕತ್ತು ಇರುವವರೆಗೆ ಯಕ್ಷರಂಗದಲ್ಲಿ ಸೇವೆ ಮಾಡ್ತಾ ಇರ್ತಾನೆ. ಆ ನಂತರ ಅನಾರೋಗ್ಯ ಪರಿಸ್ಥಿತಿಯಿಂದಲೋ ಅಥವಾ ವಯಸ್ಸಿನ ಕ್ರಮೇಣ ವಯಸ್ಸಾಗುವುದರಿಂದ ಬೇರೆ ಬೇರೆ ಕಾರಣಗಳಿಂದ ಆ ವೃತ್ತಿಯಿಂದ ನಿವೃತ್ತಿಯಾದ ನಂತರ ಬಹುಶಃ ಅವರನ್ನು ಗುರುತಿಸುವವರು ಬಹಳ ಕಡಿಮೆ. ಆ ನಿಟ್ಟಿನಲ್ಲಿ ಇವತ್ತಿನ ಏನು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಬಹುಶಃ ನಾನು ಅದನ್ನೇ ಹೇಳ್ತಾ ಇದ್ದೆ ಅಧ್ಯಕ್ಷರಲ್ಲಿ, ಈ ಸಭಾ ಕಾರ್ಯಕ್ರಮ ಆಗುವಾಗ ಹೆಚ್ಚಿನ ಜನರು ಬೇರೆ ಬೇರೆ ಕಾರ್ಯಕ್ರಮ ನೋಡಲಿಕ್ಕೆ ಹೋಗ್ತಾರೆ. ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗುವಾಗ ಮಾತ್ರ ಸಭೆ ತುಂಬಿ ತುಳುಕ್ತದೆ. ಇದು ಬಹುಶಃ ಒಂದು ದುರಂತ ಇದು. ಯಾಕಂದರೆ ಇಂಥ ಹಿರಿಯ ಕಲಾವಿದರನ್ನು ನಾವೆಲ್ಲ ಒಟ್ಟಾಗಿ ಒಂದು ಗೌರವಿಸುವಾಗ ಎಲ್ಲ ಸಭಿಕರು ಇದ್ದಿದ್ದರೆ ಅದಕ್ಕೆ ಇನ್ನೂ ಸ್ವಲ್ಪ ತೂಕ ಜಾಸ್ತಿ ಬರ್ತಿತ್ತು ಅಂತ ನನ್ನ ಅನಿಸಿಕೆ. ಇವತ್ತು ನಾನು ಬಂದವನು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಈ ಕಾರ್ಯಕ್ರಮವನ್ನು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ಹೇಗೆ ನಾವು ಮುಂದುವರಿಸ್ಬೋದು ಅಂತ ಹೇಳಿ ಬಹಳ ಚೆನ್ನಾಗಿ ಈ ರಂಗವೇದಿಕೆಯನ್ನು ಅಲಂಕಾರ ಮಾಡುವುದರ ಮುಖೇನ ತೋರಿಸಿಕೊಟ್ಟಿದ್ದಾರೆ. ಅದರಲ್ಲಿ ತೆಂಕುತಿಟ್ಟಿನ ವೇಷಭೂಷಣ ಇರ್ಬೋದು, ಬಡಗುತಿಟ್ಟಿನ ವೇಷಭೂಷಣ ಇರ್ಬೋದು, ಬೇರೆ ಬೇರೆ ನಮ್ಮ ಏನು ಸಂಸ್ಕೃತಿ ಇದೆ ನಮ್ಮಲ್ಲಿ ಅದನ್ನೆಲ್ಲ ಒಂದೇ ರಂಗದಲ್ಲಿ ತೋರಿಸುವಂಥದ್ದು ಬಹುಶಃ ಅದು ಒಂಥರ ಒಳ್ಳೆಯ ಕಲೆ. ಅದು ಆ ಕಲೆಯನ್ನು ಬಹುಶಃ ರಾಜೇಶ್ ರೈ ಅವರ ಒಂದು ಏನು ಹೇಳ್ತಾರೆ ಉಮೇದುವಾರಿಕೆಯಲ್ಲಿ ಲೀಡರ್ಶಿಪ್ಪಲ್ಲಿ ಉಳಿದವರೆಲ್ಲ ಒಟ್ಟಾಗಿ ಬಹಳ ಚೆನ್ನಾಗಿ ರೂಪಿಸಿದ್ದಾರೆ. ಇಂತಹ ಕಾರ್ಯಕ್ರಮ ಬಹುಶಃ ಕೇರಳದಲ್ಲಿ ಮಾತ್ರ ಅಲ್ಲ, ಕಾಸರಗೋಡಲ್ಲಿ ಮಾತ್ರ ಅಲ್ಲ, ನಮ್ಮ ಕಡೆಯೂ ಉಡುಪಿ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಯಕ್ಷಗಾನ ಅಕಾಡೆಮಿಯ ಸದಸ್ಯನಾಗಿ ಪಾರ್ಥಿ ಸುಬ್ಬ ಪ್ರಶಸ್ತಿಯನ್ನು ನಾವು ಈ ವರ್ಷ ಖ್ಯಾತ ವಿದ್ವಾಂಸ ಅರ್ಥಧಾರಿ ಎಂ ಪ್ರಭಾಕರ್ ಜೋಶಿಯವರಿಗೆ ಕೊಡ್ತಾ ಇದ್ದೇವೆ. ಈ ಮೊದಲು ಶ್ರೀಮಂತೂರು ನಾರಾಯಣ್ ಶೆಟ್ಟರಿಗೆ ಈ ಪ್ರಶಸ್ತಿ ಸಿಕ್ಕಿತ್ತು. ಕಳೆದ ವರ್ಷ ಬೊಂಬೆ ಆಟದ ಕಲಾವಿದರು, ತೊಗಲುಗೊಂಬೆ ಆಟದವರು ರಂಗನಾಥ ರಾವ್ ಅಂತೇಳಿ ಅವರಿಗೆ ಕೊಟ್ಟಿದ್ವಿ. ಹಾಗೆ ಯಕ್ಷಗಾನ ಅಕಾಡೆಮಿಯಲ್ಲಿ ಪ್ರಶಸ್ತಿಯ ಮೊತ್ತ ಮೊದಲು ಪಾರ್ಥಿ ಸುಬ್ಬ ಪ್ರಶಸ್ತಿಯ ಮೊತ್ತ ಕಡಿಮೆ ಇತ್ತು, ಈಗ 1 ಲಕ್ಷ ಆಗಿದೆ. ಹಾಗೆ ಪ್ರಶಸ್ತಿ ಪ್ರದಾನ ಒಂದು 10 ಜನ ಕಲಾವಿದರಿಗೆ ಪ್ರಶಸ್ತಿ ಪ್ರದಾನ ಮಾಡೋದಿದೆ. ಆ ಮೊತ್ತವೂ ಅಷ್ಟೇ 10,000 ಇದ್ದದ್ದು ಈ ವರ್ಷ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿಗಳು ಉಮಾಶ್ರೀಯವರು ಅದನ್ನು 50,000ಕ್ಕೆ ಏರಿಸಿದ್ದಾರೆ. ಮುಖ್ಯ ಪ್ರಾಣ ಕಿನ್ನಿಗೋಳಿಯವರಾಗಲಿ, ಕೊಕ್ಕಡ ಈಶ್ವರ ಭಟ್ರಾಗಲಿ, ಉದಯನಾವಡ್ರಾಗಲಿ, ಇವರೆಲ್ಲ ನನ್ನೊಂದಿಗಿದ್ದವರು, ನನ್ನ ತಂದೆಯವರೊಟ್ಟಿಗಿದ್ದವರು. ಕೋಡಿ ಕುಷ್ಟಗಾಣಿಗರು ಪೆರುವಾಯಿ ನಾರಾಯಣ್ ಶೆಟ್ಟರು, ಬಹುಶಃ ಪೆರುವಾಯಿ ನಾರಾಯಣ್ ಶೆಟ್ಟರು ನನ್ನೊಟ್ಟಿಗೆ ಇಲ್ದಿದ್ರು ಅವ್ರ ಬಗ್ಗೆ ತುಂಬ ಅಭಿಮಾನ ಗೌರವ ಇದ್ದವ ನಾನು. ಅವರಿಗೂ ಅಷ್ಟೇ ನನ್ನ ಬಗ್ಗೆ ಬಹಳ ಅಭಿಮಾನ. ಕೋಡಿ ಕುಷ್ಟಗಾಣಿಗರು ಕಟೀಲು ಮೇಳದಲ್ಲಿ ತುಂಬ ವರ್ಷ ಸರ್ವಿಸ್ ಮಾಡಿದವರು. ಹಾಗೆ ತೆಂಕು ಮತ್ತು ಬಡಗು ತಿಟ್ಟುಗಳ ಏನೊಂದು 2 ತಿಟ್ಟುಗಳು ಒಂದಾಗಿ ತೋರಿಸಿರುವಂಥ ಮೇಳ ಕೊರಗ ಶೆಟ್ಟರು ಮಾಡ್ತಿದ್ರು. ಬಹುಶಃ ಅದರಲ್ಲೂ 10-18 ವರ್ಷಗಳ ಕಾಲ ತಿರುಗಾಟ ಮಾಡಿದ್ದಾರೆ ಅಂತೇಳಿ ಕೇಳಿಕೊಂಡೆ ನಾನು. ನಮ್ಮಲ್ಲಿ ಅವರ ಸಂಬಂಧಿಕರು ಹೌದು, ಕೋಡಿ ವಿಶ್ವನಾಥ ಗಾಣಿಗ ಅಂತೇಳಿ ನನ್ನೊಟ್ಟಿಗೆ 30 ವರ್ಷದಿಂದಿದ್ದಾರೆ. ಅವರ ಮನೆ ಪಕ್ಕ ಇರೋದವರು. ನಮ್ಮಲ್ಲಿ ಏನಂತ ಹೇಳಿದರೆ, ಈ ಗಾಣಿಗ ಸಮಾಜದವರು ಬಡಗು ತಿಟ್ಟಲ್ಲಿ ಗಾಣಿಗ ಸಮಾಜದವರು ಯಕ್ಷಗಾನ ರಂಗಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಇವತ್ತಿಗೂ ಅವರು ಮೇಳ ಬಿಟ್ಟರು ಬಹುಶಃ ಬೇರೆ ಬೇರೆ ವಿಧಾನದಲ್ಲಿ ಈ ಕ್ಷೇತ್ರಕ್ಕೆ ಅವರು ಸಹಕಾರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೇನೆ ನಾನು. ಕಲಾವಿದರೇ, ಹಿರಿಯ ಕಲಾವಿದರು ನೀವೆಲ್ಲ, ನಿಮಗೆ ಇವತ್ತಿನ ದಿವಸ ಈ ತುಳು ಆಯನ ಸಭೆ ಕಾರ್ಯಕ್ರಮದಲ್ಲಾಗಲಿ ಬೇರೆ ಯಾವುದೇ ಕಾರ್ಯಕ್ರಮದಲ್ಲಿ ಆಗಲಿ ನಿಮ್ಮನ್ನು ಸನ್ಮಾನಿಸುವಂಥದ್ದು, ಗೌರವಿಸುವಂಥದ್ದು ಅಂತ ಹೇಳಿದರೆ ನಿಮ್ಗೆ ನಾವು ಇನ್ನೂ ಜವಾಬ್ದಾರಿ ಕೊಟ್ಟಿದ್ದೇವೆ ಅಂತ ಲೆಕ್ಕ.
ನೀವು ತುಂಬ ಕೆಲಸ ಮಾಡಿದ್ದೀರಿ, ಇದಕ್ಕೆ ನಿಮಗೆ ಕೃತಜ್ಞತೆ ಅಂತಲ್ಲ, ನಿಮ್ಗೆ ಇನ್ನೂ ಜವಾಬ್ದಾರಿ ಇದೆ. ಯಾಕಂದರೆ ಈಶ್ವರ ಭಟ್ರು ಹೇಳಿದರು ನನಗೆ ಬೈಪಾಸ್ ಆಗಿದೆ ಸರ್ ಅಂತೇಳಿ. ಬೈಪಾಸ್ ಯಾರಿಗಾಗೋದಿಲ್ಲ ಸರ್? ಈಗ ಬೈಪಾಸ್ ಆಗಿ 1 ಗಂಟೆಲಿ ತಿರುಗ್ತಾರೆ, ಏನು ತೊಂದರೆ ಇಲ್ಲ, ಅಂಥದ್ದೇನಿಲ್ಲ. ಮುಖ್ಯ ಪ್ರಾಣವರಾಗಲಿ ಪ್ರತಿಯೊಬ್ಬರಾಗಲಿ ನೀವು ಮತ್ತೇನು ಮಾಡೋದು ಬೇಡ, ಪುನಃ ಮೇಳಕ್ಕೆ ಬಂದು ಬಣ್ಣ ಹಚ್ಚಿ ನೃತ್ಯಗಾರಿಕೆ ಮಾಡೋದು ಬೇಡ. ನಿಮ್ಮ ಜೀವ ಕೇಳಲಿಕ್ಕಿಲ್ಲ, ಗೊತ್ತು ನಮಗೆ. ಆದರೆ ನೀವು ಒಂದು ಕೆಲಸ ಮಾಡಿ, ಗುರು ಶಿಷ್ಯ ಪರಂಪರೆಯನ್ನು ಮುಂದುವರಿಸಿ. ನೀವು ಗುರುಗಳಾಗಿ ಆದಷ್ಟು ನಮ್ಮ ಈ ಸಂಸ್ಕೃತಿಯನ್ನು ಮಕ್ಕಳಿಗೆ ಯಕ್ಷ ಶಿಕ್ಷಣದ ಮುಖೇನ ಕೊಟ್ಟಿರಿ ಅಂತಾದರೆ ಬಹುಶಃ ನಿಮ್ಮ ಈ ವೃತ್ತಿಗೆ ನೀವು ಗೌರವ ಕೊಟ್ಟಾಗುತ್ತೆ. ಅದರಿಂದ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಇಷ್ಟಪಡೋಲ್ಲ, ಯಾಕಂದರೆ ಅತಿರಥ ಮಹಾರಥರೆಲ್ಲ ವೇದಿಕೆಯಲ್ಲಿದ್ದಾರೆ. ಬಹಳ ಚೆನ್ನಾದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ನಾನು ಅಟೆಂಡ್ ಆಗಲೇಬೇಕಂತೇಳಿ ಬಂದವ, ನಾನು ಮುಖಸ್ತುತಿ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ನಮ್ಮದು ಅಕಾಡೆಮಿಯ ಕಾರ್ಯಕ್ರಮ ನಿನ್ನೆ ಮತ್ತು ಮೊನ್ನೆ ಡೆಲ್ಲಿಯಲ್ಲಾಗಿತ್ತು, ಅಲ್ಲಿಂದ ಡೈರೆಕ್ಟ್ನ ಇಲ್ಲಿ ಬರ್ತಾ ಇದ್ದೇನೆ, ಯಾಕಂದರೆ ಈ ಕಾರ್ಯಕ್ರಮ ಅಟೆಂಡ್ ಆಗಲೇಬೇಕಂತೇಳಿ. ಅದರಿಂದ ನೀವೆಲ್ಲ ಏನು ಸಂಯೋಜಕರು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಬಹಳ ಚೆನ್ನಾಗಿ. ಬಹುಶಃ ಆಳ್ವಾಸ್ ವಿರಾಸತ್, ಆಳ್ವಾಸ್ ನುಡಿಸಿರಿ ನೆನಪಾಗ್ತಾ ಇದೆ. ಅಲ್ಲಲ್ಲಿ ವೇದಿಕೆಗಳು, ಅಲ್ಲಲ್ಲೆಲ್ಲ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಚೆನ್ನಾಗಿ ಮಾಡಿದ್ದೀರಿ. ಯಾವಾಗಲೂ ಕಾರ್ಯಕ್ರಮವನ್ನು ಒಂದು 8-10 ಕಡೆಯಲ್ಲಿ ಮಾಡೋದು ದೊಡ್ಡದಲ್ಲ, ಆ ಕಾರ್ಯಕ್ರಮವನ್ನು ಮಾಡಿ ಅದನ್ನು ಸರಿತೂಗಿಸ್ಕೊಂಡು ಹೋಗುವಂಥದ್ದು ನಿಜವಾಗಿಯೂ ಒಂದು ಒಳ್ಳೆಯ ಸಂಯೋಜಕತ್ವದ ಲಕ್ಷಣ. ಆ ನಿಟ್ಟಿನಲ್ಲಿ ರಾಜೇಶ್ ರೈ ಗ್ರೂಪ್ನವರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಬಹುಶಃ ನಮ್ಮ ಅಕಾಡೆಮಿಯ ಮುಖೇನ ಏನಾದರೂ ಸಹಾಯ ಸಹಕಾರ ಕೊಡಲಿಕ್ಕೆ ಆಗ್ತದೆ ಅಂತೇಳಿ ಒಂದು ಪ್ರಯತ್ನವನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೂ ಇಷ್ಟಪಡ್ತೇನೆ, ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಿಂದ ಮುಂದಿನ ದಿವಸಗಳಲ್ಲಿ ವಿಶ್ವ ಆಯನ ಅಂತೇಳಿ ಈಗೇನೋ ಮಾಡಿದರು, ಮುಂದಿನ ದಿವಸಗಳಲ್ಲಿ ಇದು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿ ಇನ್ನೂ ಹೆಚ್ಚಿನ ಕಲಾವಿದರನ್ನು, ಹಿರಿಯ ಕಲಾವಿದರನ್ನು ಕರೆಸಿ ಅವರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮ ಆಗಲಿ, ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಬೆಳಗಲಿ ಅಂತ ಹೇಳುತ್ತಾ ಕೊನೆಯದಾಗಿ ಒಂದೇ ಮಾತನ್ನು ನಾನು ಮುಗಿಸ್ತೇನೆ. ಈ ಯಕ್ಷ ಶಬ್ದವನ್ನು ತಿರುಗಿಸಿ ಬರೆದರೆ ಅದು ಕ್ಷಯ ಅಂತ ಆಗುತ್ತೆ. ಅದಕ್ಕೆ ಒಂದು ಅಕ್ಷರವನ್ನು ನಾವೆಲ್ಲ ಒಟ್ಟಾಗಿ ಸೇರಿಸೋಣ, ಅದು ಅಕ್ಷಯವಾಗುತ್ತೆ. ಆದ್ದರಿಂದ ನಾವು ನೀವೆಲ್ಲ ಒಟ್ಟಾಗಿ ಈ ಯಕ್ಷಕಲೆಯನ್ನು ಅಕ್ಷಯವನ್ನಾಗಿಸೋಣ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಬಾರಿ ಪೊರ್ಲುದ ಯಕ್ಷಗಾನದ ತನ್ನ ಅನುಭವವನ್ನು ಮುಲ್ಪದ ಲೇಸದ ಬಗ್ಗೆ ಎಡ್ಡ ವಿಚಾರವನ್ನು ಮಂಡನೆ ಮಲ್ತೀರಿ. ಎಂಕಲು ಕಿಶನ್ ಹೆಗ್ಡೆರ್ರ ಬಾರಿ ಅಪೇಕ್ಷೆ ಮಲ್ತೊಂದುಲ್ಲ, ಭಾರಿ ಮಲ್ಲ ಲೇಸೊಂದು. ಈ ಲೇಸಿಗೆ ಖರ್ಚು ವೆಚ್ಚನು ಸರಿದೂಗಿಸವನಲ್ಪ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಹೆಚ್ಚಿನಂಜಿ ಗಮನ ಕೊರಡು ಬಂಡದೆ ಕಿಶನ್ ಹೆಗ್ಡೆರ್ ಎಂಕಲು ವಿನಂತಿ ಮಲ್ತೊಂದುಲ್ಲ, ಅದಕ್ಕೆ ಸ್ಪಂದಿಸವಿರು ಬಂದ್ಬಣ ವಿಶ್ವಾಸ ನಂಕೊಂಡು ನನ್ನ ಇನ್ನಿತ 5 ಜನ ಮಾನಾತಿಗೆ ಏನಿದೆ ತೊಂದರೆ ಅಕ್ಕಲ್ನ 5 ಜನದ ಪರವಾದ ಹಿರಿಯ ಯಕ್ಷಗಾನ ಕಲಾವಿದರಿ ಪೇರುವೈ ನಾರಾಯಣ ಶೆಟ್ಟಿ ತನ್ನ ಅನಿಸಿಕೆನಜಿ 2 ಪಾತ್ರೆಡು ಬಂಡು ಬಂದಕ್ಕೆ ಏನಂದಿಲ್ಲ. ವೇದಿಕೆಡಿತ್ತಂಚಿನ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ, ಅಂಚನೆ ಸಭಿಕ ಮಹಾಶಯರೇ, ಈ ತುಳುವ ಆಯನದ ಪರವಾದಿ ಇಂಗ್ಲಿಗೆ 5 ಜನಕ್ಕೂ ಮಂತ್ರನಂಚಿನ ಸನ್ಮಾನಗೂ ಯಾನು ಒರಿ ಕೃತಜ್ಞತಾ ಭಾವಪೂರ್ಣವಾಯಿನ ನಮಸ್ಕಾರ ಸಂಧಿಸವೆ. ಈ ಪುರ್ತುಡು ಈ ಕ್ರಮಟ್ಟು ಎಂಕ್ಲಿನ ಸನ್ಮಾನ ಮಂತ್ರಿ ಪಂಡಿನ ಆಂಡ ಎಂಕುಲು ಮಂತ್ರನಂಚಿನ ಕೆಲಸಗೂ ಎಂಕಲು ಜಪಡಾಯನಂಚಿನ ಬೆಗರಿಗೆ ತಿಕ್ಕನಂಚಿನ ಫಲ ಪಂಡದು ಎಂಕಲು 5 ಜನವಲ 5 ರೀತೋನುವ ಅಂಚನಿ ಅಕಾಡೆಮಿಯ ಸದಸ್ಯರಾಯಿನಂಚಿನ ಶ್ರೀಯುತ ಹೆಗಡೆರಡ ಎನ್ನುವುದು ಪ್ರಾರ್ಥನೆ. ಈ ಯಕ್ಷಗಾನ ಅಕಾಡೆಮಿದ ಪರವಾದ ಪ್ರಶಸ್ತಿ ಇತ್ಯಾದಿಗಳನ್ನು ಮಾತಲ ಕೊರ್ಪಾರು ಆಂಡ ನಿವೃತ್ತಿರಾಯನಂಚಿನ ಕಲಾವಿದರಿಗೆ ಪರಿಹಾರ ಕೊರ್ಪಾರು 1,000 ಇತ್ತನ 1,500 ಮಂತಾರೆ ಆಂಡ ಅವು ಎಂಕ್ಳಿಗೆ ತಿಂಗಳಿಗೆ ಸರಿಯಾದ ತುಟ್ಟಿ ಇಜ್ಜಿ ಅವು ಅತ್ತಂದೆ ದಯದೀದು ಬಡ ಕಲಾವಿದರಾಯಿನಂಚಿನ ಎಂಕಲ್ನ ಮಾಶಾಸನದ ಕಡೆ ಕೊಂಚ ಮನಸ್ಸು ಕೊರದು ಅಯ್ಯನಂತೆ ಹೆಚ್ಚಿಗೆ ಮನ್ಪಲೆಕ್ಕ ಮಂತದಿ ಕಲಾವಿದರ ಜೀವನ ಕೊಂಚ ಅವಕಾಶ ಬಂದು ಕೊರಡೊಂದು ಕೇಳೋನುವೆ. ನಮಸ್ಕಾರ. ಪೆರುವೈ ನಾರಾಯಣ ಶೆಟ್ಟರನ ಆ ತುಡಿತ ಅರ್ನ ಆಶಯ ಸಮರ್ಥನೀಯ. ಇತ್ತ ಸರ್ಕಾರ 1,500 ರೂಪಾಯಿ ಗೌರವ ಧನ ಅಂದರೆ ನಿವೃತ್ತ ಕಲಾವಿದರಿಗೆ ಕೊರೊಂದುಲ್ಲರಿ. ಕಿಶನ್ ಹೆಗ್ಡೆರೆ ಸರ್ಕಾರದ ಗಮನ ಕೊರಲೆಂಜಿ ತಿಂಗಳಿಗೆ 5,000 ತಿಕ್ಕೊಳಗಂಜಿ ಪ್ರಯತ್ನ ಬಲೆ ನಿಕ್ಕಲೊಟ್ಟು ಎಂಕುಲು ಕಲಾವಿದರು ಎಂಕುಲ್ಲೊಲ್ಲ. ಕನ್ನಡ ಸಂಸ್ಕೃತಿ ಇಲಾಖೆ ಉಂಡ ಐನ ಮುಖಾಂತರ ಮಾಸಾಶನ ಬರ್ಪುಣಿ
ಅಕಾಡೆಮಿಗೆ ಐನ ವ್ಯಾಪ್ತಿ ಬರ್ಪುಜಿ ಆಂಡ ಮುಕ್ಕಲು ಸರ್ಕಾರದೊಂಜಿ ಗಮನ ಸೆಳೆಯುವ ಕೆಲಸ ಮಲ್ಪರ ಸಾಧ್ಯತೆ ಉಂಡು ಯಾನ್ಲ ಅಕಾಡೆಮಿಡ್ ಸದಸ್ಯದ ಕೆಲಸ ಮಲ್ತನ ಅನುಭವದ ಹಿನ್ನೆಲೆ ಮಂಡೋದಿಲ್ಲ ಸರ್ಕಾರದ ಗಮನಕ್ಕೆ ಸೆಳೆಯುವಂಚಿನ ಆ ಒಂದು ವ್ಯವಸ್ಥೆನ ಕಿಶನ್ ಹೆಗ್ಡೆ ಮಲ್ಪಡು ಬಂದದ ವಿನಂತಿದೊಟ್ಟಿಗೆ ನನ್ನ ಇನ್ನಿತ್ತ ನಮ್ಮ ಈ ಮಾನತಿಗೆದ ಈ ಚಾವಡಿಡಿ ಇತ್ತ ರವಿ ಶೆಟ್ಟಿ ಈ ಲೇಸದ ಬಗ್ಗೆ ತನ್ನೊಂದು ಅನಿಸಿಕೆಯನ್ನು ಬಂದದ್ದು ವಿನಂತಿ ಬಂತಂದರು. ವೇದಿಕೆ ಉಪ್ಪುನ ವಿಶ್ವ ತುಳುವೆರಾಯನದ ಗುರ್ಕರಾಯನ ಎಂಕಲ್ ಹಿರಿಯರು ಮಾರ್ಗದರ್ಶಕರಾಯನ ಶ್ರೀಯುತ ಸರ್ವತಮಣ್ಣ ಅಂಚನೆ ಪಂಚಮೇಲನ್ನು ನಡಪುನಂಚಿನ ಶ್ರೀಯುತ ಆತ್ಮೀಯರಾಯನ ಕಿಶನ್ ಹೆಗ್ಡೆರೆ ಬೊಕ್ಕ ಸೇರ್ದಿನ ಮಾತ ಗಣ್ಯರೆ ಅತಿರಥ ಮಾರತ ಕಲಾವಿದರೇ ಸೇರ್ದಿನ ಮಾತ ಬಿನ್ನೆರೆ ಸುರುತಾದ ಈ ವಿಶ್ವ ತುಳುವೆರೆ ಸಮ್ಮೇಳನ ದೆಕ್ ಮಸ್ತ್ ಗುರ್ಕಾರನೊಟ್ಟಿಗೆ ಡಾಕ್ಟರ್ ರಾಜೇಶ್ ಆಳ್ವಿರಾದುಪ್ಪು ಮಾತ ಪದಾಧಿಕಾರಿಗಳಾದುಪ್ಪು ಸ್ವಯಂ ಸೇವಕರಾದುಪ್ಪು ಪೂರ ರಾತ್ರಿ ಪಗಲು ಬೆಂದ್ರ ನಿಕ್ಲಿಗೆ ಮಾತ ತುಳುಕೂಟ ಕತಾರದ ಪರವಾದ ಯಾನ ಅಭಿನಂದನೆ ಕೊರೊಂದುಲ್ಲೆ ಅಂಚನೆ ನಮ್ಮ ತುಳುನಾಡು ಪರಶುರಾಮ ಸೃಷ್ಟಿ ದೆಟ್ಟು ಯಕ್ಷಗಾನ ಭೂತಾರಾಧನೆ ನಾಗಾರಾಧನೆ ಎಂದು ಪೂರ ಭಾರಿ ವಿಶೇಷತೆ ಅಂಚನೆ ಈ ಯಕ್ಷಗಾನಗೂ ಭೂತಾರಾಧನೆ ದೆಕ್ಕ ಪೂರ ಭಾರಿ ಮಹತ್ವ ಕೊರ ನಾವು ಭಾರಿ ಒಂಜಿ ಸಂತೋಷದ ವಿಷಯ ಅಂಚನೆ ಯಕ್ಷಗಾನೋಡು ಸುಮಾರು ಸೇವೆ ಮಂತನಂಚಿನ ಈ ಅತಿರಥ ಮಹಾರಥ ಕಲಾವಿದರನ್ನು ಈ ಒಂಜಿ ವೇದಿಕೆಡು ಸನ್ಮಾನ ಮನ್ಪುನ ಆ ಸನ್ಮಾನೋಡು ಭಾಗವಹಿಸನಂಚಿನ ಒಂಜಿ ಯೋಗ ಇಂಕ ತಿಕ್ಕದನೊಂದು ಯಾನು ಭಾವಿಸೊಂದುಲ್ಲೆ ಅಂಚನೆ ಈ ನನತ ಎಲ್ಲದ ಕಾರ್ಯಕ್ರಮ ಎಲ್ಲ ಬಾರಿ ಪೊರ್ಲುಡು ನಡಪಾಡು ತುಳುವೇರ್ನ ಒಗ್ಗಟ್ಟು ಇಂಚನೆ ನನಾತ್ ಈ ಒಗ್ಗಟ್ಟಿಗೆ ಬಲ ತಿಕ್ಕಡು ಆಶಯ ಮಂತೊಂದು ಎನ್ನರಡು ಪಾತಿರನು ಮುಗಿತೊಂದುಲ್ಲೆ. ಅಭಿವಂದನೆಲು ರವಿಯಣ್ಣ ಈರ್ನ ಅಭಿಪ್ರಾಯನ ಮಂಡಿಸೇರಿ ಈರ್ನ ಪ್ರೋತ್ಸಾಹ ಸಹಕಾರ ಇಂಜಿನ ತುಳು ಕಜ್ಜಲಿಗೆ ಇಪ್ಪಡು ಬಂದ್ಬಿಡ ಆಶಯವನ್ನು ವ್ಯಕ್ತಪಡಿಸೋ ಒಂದು ನನ್ನ ದುಂಬುಗು ಮುಂಬೈದ ಖ್ಯಾತ ಕಲಾ ಸಂಘಟಕಿ ದಿವಂಗತ ಕರ್ನೂರು ಕೊರಗಪುರಕ್ಕಿಲ್ನ ಮಗಿ ಕರ್ನೂರು ಮೋಹನ್ ರೈಕಲು ಅರೆ ತನ್ನ ಅನಿಸಿಕೆಯನ್ನು ಬಂದು ಕೇಳೋದಿಲ್ಲ. ವೇದಿಕೆಡಿತ್ತಿನ ಗಣ್ಯರೇ ಸೇರ್ದಿ ತುಳು ಬಾಂಧವರೇ ಬದಿಯಡ್ಕಡು ನಡಪಿಂಚಿತ್ತಿ ವಿಶ್ವ ತುಳುವೆರೆ ಆಯನದ ರಡ್ನೆ ದಿನ ತೆನ್ಕಾಯಿಡು ಇಂಚಿನ ಒಂಜಿ ಕಾರ್ಯಕ್ರಮನ ಬಾರಿ ಪೊರ್ಲುಡೆ ಸಂಘಟನೆ ಮಲ್ದಿರು ಪದಾಧಿಕಾರಿಗಳಿಗೆ ಅಭಿನಂದಿಸ ಒಂದು ಈ ಒಂಜಿ ಸಭೆ ಒಂದು ಯಕ್ಷಗಾನ ಕಲಾವಿದರಿಗೆ ಗೌರವ ಮಲ್ತಿನಂಚಿನ ಸನ್ಮಾನ ಸಭೆಯೊಂದು ಕಿಶನ್ ಹೆಗ್ಡೆರು ಪಂಡ್ಯರು 5 ಜನ ಸನ್ಮಾನಿತರ್ಲ ಬಗ್ಗ್ಯಾರು ಪಂಡ್ಯರು ಅಂಚನೆ ಯಾನು ಪನ್ಪುಣದಾನಲ ಕೊಕ್ಕಡ ಈಶ್ವರ ಭಟ್ರಾದುಪು ಪೆರುವಾಯಿ ನಾರಾಯಣ ಶೆಟ್ರು ಮುಖ್ಯ ಪ್ರಾಣ ಕಿನ್ನಿಗೋಳಿ ಅಂಚನೆ ಉದಯ ನಾವಡೇರು ಮುಗಲು 4 ಜನಲ ಎನ್ನ ಪೊಪ್ಪನ ಸಂಘಟನೆಡು ವೇಷ ಮಲ್ತಿನಕಲು ಮೇಳಡ್ಲ ಕೆಲವರು ಕಲಾವಿದರು ಇತ್ತಿನಕಲು ಕೋಡಿ ಕುಷ್ಟರು ಕಟೀಲ್ ಮೇಳಡು ಸುಮಾರು ವರ್ಷ ಬಡಗುದಾರಂಡಲ ಬಡಕೈದಾರಂಡಲ ತೆಂಕುತಿಟ್ಟಿಡು ಮಸ್ತ್ ವರ್ಷ ಸೇವೆ ಮಲ್ತಿನಂಚಿನ ಕಲಾವಿದರು ಇಂಚಿನ ಒಂಜಿ ಸಂದರ್ಭಡು ಯಕ್ಷಗಾನ ಕಲಾವಿದರನ್ನು ಗುರುತಿಸದೆ ಸನ್ಮಾನ ಮಲ್ತಿನಕ್ಕೆ ಬೊಕ್ಕರ ಅಭಿನಂದನೆ ಸಲ್ಲಿಸ ಒಂದಲ್ಲ. ಯಕ್ಷಗಾನ ಪ್ರಸಿದ್ಧಿಗೆ ಬೈದನಿಂದಾಂಡ ಅವು ಕಾಸರಗೋಡು ಪಾರ್ತಿ ಸುಬ್ಬ ಮುಕಲ್ನಂಚಿನ ಮಹನೀಯರು ನಾರಂಪಾಡಿದಾರೆ ಅದಪ್ಪು ಸುಮಾರು ಜನ ಯಕ್ಷಗಾನಗೆ ಸೇವೆ ಮಲ್ತಿನಿಟ್ಟು ಮಲ್ಲ ಕೆಲಸ ಮಲ್ತಿನಕಲು ಅವು ಕಾಸರಗೋಡು ಜಿಲ್ಲೆದಾಕಲು ಒಂದು ಬಾರಿ ಅಭಿಮಾನಡು ಪನೊಂದಲ್ಲ. ಕಿಶನ್ ಹೆಗ್ಡೆರು ಪನ್ಲೆಕನೆ ನಮ್ಮ ಬಡಕಾಯಿ ತೆನ್ಕಾಯಿ ಬದಿಯಡ್ಕಡೆ ಈ ಕಾರ್ಯಕ್ರಮನ ವಿಶ್ವ ತುಳುವೆರೆ ಸಮ್ಮೇಳನ ಮಲ್ತ ಸುಮಾರು ಒಂಜಿ 2 ವರ್ಷ ದುಂಬು ಉಜಿರೆಡು ಮಲ್ತ ಮುರಣಿ ಮುಲ್ಕಿಡು ಮಲ್ತ ದುಂಬುದ ಕಾರ್ಯಕ್ರಮ ಉಡುಪಿಡ ಅವಡು ಒಂಜಿ 2 ವರ್ಷಡು ಬೊಂಬಾಯಿಡು ಒಂಜಿ ಇಂಚಿನ ಒಂಜಿ ವಿಶ್ವ ತುಳುವೆರೆ ಒಂಜಿ ಕಾರ್ಯಕ್ರಮನ ಮಲ್ಪುನಂಚಿನ ಒಂಜಿ ಸಿದ್ಧತೆ ಎಂಕ್ಲಡುಂಡು ಅಪಗನಿಕಲ ಮಾತೆರ್ನಲ ಸಹಕಾರ ಬೋಡುಕೇನೊಂದು ಎನ್ನ ರಡ್ಡು ಪಾತೆರ ಮುಗಿಪು ಕೃತಜ್ಞತೆಗಳು. ಕರ್ನೂರು ಮೋಹನ್ ರೈಕಲೆ ಧನ್ಯವಾದಗಳು. ನನ್ನ ಲೇಸನೆ ಮುಕ್ತಾಯ ಮಲ್ತೊಂದುಲ್ಲ ನನ್ನ ಕಡೆ ತಾದಿ ಧನ್ಯವಾದ ಸಮರ್ಪಣೆ ಈ ಒಂಜಿ ಈತ ಮಲ್ಲ ಲೇಸದ ಪಿರಾವದೊಂಜಿ ಸರ್ವೋತ್ತಮ ಶೆಟ್ಟಿ ಇನ್ನಿತ ಲೇಸದ ಅಧ್ಯಕ್ಷರು ತನ್ನ ಗುರಿಕಾರ್ಯನ ಪಾತ್ರ ಎಗ್ದ ಬಕ್ಕ ರಾಜೇಶ್ ಆಳ್ವೇರಿ ಧನ್ಯವಾದ ಸಮರ್ಪಣೆ ಮಲ್ಪರು. ವೇದಿಕೆಗಿನ ಗಣ್ಯರೇ ಸಭಾಂಗಣ ಸಭ್ಯರೇ ಕಿಶನ್ ಹೆಗ್ಡೆರು ಕನ್ನಡೋಡು ಪಾತಿರರು ಒಂಜಿ 2 ಶಬ್ದ ಕನ್ನಡೋಡು ಕಲೆ ಮತ್ತು ಸಾಹಿತ್ಯ ಸಾಮಾನ್ಯ ಮನುಷ್ಯನ ನೋವನ್ನು ಸಾಮಾನ್ಯ ಮನುಷ್ಯನ ಭಾವನೆಯನ್ನು
ಸಾಮಾನ್ಯ ಮನುಷ್ಯನ ಚಿಂತನೆಯನ್ನು ಹೊರಹಾಕಬಲ್ಲ ವೇದಿಕೆ ಆಗಿರಬೇಕು. ಕಲೆ ಮತ್ತು ಸಾಹಿತ್ಯ ಮನಸ್ಸುಗಳ ವಿಕಾಸವನ್ನು, ಮನಸ್ಸುಗಳ ಚೀತ್ಕಾರವನ್ನು, ಕೊರತೆಯನ್ನು ಪ್ರತಿಬಿಂಬಿಸುವ ವೇದಿಕೆಯಾಗಿರಬೇಕು. ಒಬ್ಬ ಕಲಾವಿದನಿಗೆ ಕಲೆಯ ಮೇಲೆ ತುಡಿತವಿದ್ದರೆ ಅದನ್ನು ಎಲ್ಲ ತನ್ನ ಕಲಾ ಪ್ರಕಾರಗಳಿಗೆ ತೋಡಿಕೊಂಡಿರ್ಬೋದು, ಹಮ್ಮಿಕೊಂಡಿರ್ಬೋದು, ಹಂಚಿಕೊಂಡಿರಬಹುದು. ಇಂತಹ ಸಾಮಾಜಿಕ ತುಡಿತ ಇರುವ ಕಲಾವಿದರು, ಪ್ರತಿಭಾವಂತ ಕಲಾವಿದರು, ಹೃದಯವಂತ ಕಲಾವಿದರು ನಮ್ಮ ಯಕ್ಷಗಾನ ಕಲಾವಿದರು. ಯಾನು ಎಲ್ಲೆಪ್ಪನಗ ಕಿಂಜುಪ್ಪನಗ ಯಕ್ಷಗಾನ ತೂವರೆ ಪೋತ್ತೆ ಅದ ಬಾರಿ ಪುದರ್ಪೋಯಿನ ಒಂಜಿ ವ್ಯಕ್ತಿ ಪಣ್ಣಗ ಅವು ಪಳ್ಳಿ ಸುಮಣ ತೆಗಡ್ರು ಎನ್ನ ಊರ್ದಾರಾರು ಎಂಗೆ ಹೆಮ್ಮೆ ಹಾಕೊಂಡು ಯಾನು ಪಳ್ಳಿದೆ ಎತ್ತು ಅಂಡ ಪಳ್ಳಿ ಸೋಮಣ ತೆಗಡು ಇತ್ತಿನ ಹಿರಿಯಡ್ ಕಾಡು ಪಳ್ಳಿ ಸೋಮಣ ತೆಗಡ್ರು ಪಳ್ಳಿ ಶ್ರೀನಿವಾಸ ತೆಗಡು ಇತ್ತಿನ ಹಿರಿಯಡ್ ಕಾಡು ಎನ್ನ ಊರುಡು ಪಳ್ಳಿ ಸೋಮಣ ತೆಗಡ್ರು ಯಕ್ಷಗಾನಡು ಬಾರಿ ಪುದರ್ಪೋಯಿನಾರು ಸಂಘಟಕೆ ಎಡ್ಡ ಸಂಘಟಕಾರು ಮಸ್ತ್ ಯಕ್ಷಗಾನ ಮಲ್ಪದಿನಾರು ಐಟ್ ಪೊರ್ಮುದಿನಾರು ಅಂಡ ಪಪ್ಪನ ಪರಂಪರಾಗತ ಒಂಜಿ ಯಕ್ಷಗಾನನು ದುಂಬೋರೆತ್ತನ್ನು ಬರುತ್ತಿನಾರು ಅರ್ನ ಮಗೆ ಕಿಶನ್ ಹೆಗ್ಡೇರು ಎನ್ನ ಆತ್ಮೀಯರಾಯನ ಕಿಶನ್ ಹೆಗ್ಡೇರು ಅವೇನ ಮದತಿಯರು ಇನಿಕಲಾರು ಯಕ್ಷಗಾನಗಾಸರಾದ ರಾತ್ರ ಬಗಲು ಬೆನ್ನದುಲೆರು ಅಂಚ ಆರು ಯಕ್ಷಗಾನ ಆ ಮಂಡಳಿದ ಒಂದು ಸದಸ್ಯ ಆದಲ್ಲ ಉಲ್ಲೇರು ನಮ್ಮ ಕರ್ನಾಟಕ ಯಕ್ಷಗಾನ ಮಂಡಳಿದ ಇಂಚಪಾರು ದೆಲ್ಲಿಡೊಂಜಿ ಮಾಮಲ್ಲ ಕಾರ್ಯಕ್ರಮ ಅಂತ ಬತ್ತಿನಾರು ಕೋಡಮರೆಳ್ಳಾರು ಬಾರಿ ಮಸ್ತ್ ಬಿದ್ದಿದ್ದರು ಇನ್ನು ಬೋಯ್ದು ಎಂಕಲಿಗೆ ಬಾರಿ ಸಂತೋಷ ಕಿಶನ್ ಹೆಗಡ್ರೆ ಅಂಚನೆ ಕುಡೇರಿ ವ್ಯಕ್ತಿ ಕರ್ನೂರು ಮೋಹನ್ ರೈನ ಪಪ್ಪ ಕರ್ನೂರು ಕೊರಗಪರಾಯಿಗಳು ಅರ್ನ ವಿಷಯ ಯಾನು ಬೊಂಬಾಯಿಡು ಯಾನು 10ನೇ ಕ್ಲಾಸ್ ಊರುಡು ಕಲ್ತದ್ದು ಮುಂಬೈ ಹೋದುತ್ತೆ ಬೊಂಬಾಯಿಡು ಕರ್ನೂರು ಕೊರಗಪ್ರಾಯನ ವಿಷಯ ಯಾನು ಮಸ್ತ್ ಕೇಂದ್ರತ್ತೆ ಮಸ್ತ್ ಯಕ್ಷಗಾನ ಯಾನು ತೂತೆ ಅವಳು ಡಾಕ್ಟರ್ ಸೀತಾರಾಮ ಆಳ್ವರಲ್ಲಿ ನಮ್ಮ ಮೋಹನ್ ಆಳ್ವರ್ನ ಪಳೆ ಆರ್ಲ ಯಾಲ್ನ ಪ್ರತಿ ಶುಕ್ರವಾರ ಶನಿವಾರ ಐತಾರ ಓಲು ಯಕ್ಷಗಾನತ್ತಲ್ಲ ವೇದಿಕೆ ಯಕ್ಷಗಾನತನ ಎಂಗಳು ಪೋಂತ ಅವು ಕರ್ನೂರು ಕೊರಗಪ್ರಾಯಿಗಳು ಅರ್ನ ಮುಖಾಂತರ ನಡ್ತೊಂತುಂಡು ಅವೇನು ಹೊರತಂದು ಬೈದಿನಾರು ಅರ್ನ ಮಗೆ ಕರ್ನೂರು ಮೋಹನ್ ರಾಯ್ಗಳು ಆರು ಯಕ್ಷಗಾನ ಕಲಾವಿದ ಅತ್ತಲ್ಲ ಯಕ್ಷಗಾನದ ವಿಷಯಡು ಸಂಪೂರ್ಣ ಅನುಭವ ಹೋಯ್ತದ್ದು ಒಂಜಿ ಎಡ್ಡ ನಿರೂಪಣೆ ಕೊರಪಿನ ಒಂಜಿ ವ್ಯಕ್ತಿ ಬೊಂಬಾಯಿಡು ಪುಡಿದು ಬೈದರು ಆರು ಕರ್ನೂರು ಮೋಹನ್ ರಾಯ್ಗಳು ಆರ್ಲ ನಮ್ಮ ಮದ್ದಡುಲ್ಲರು ಅಂಚನೆ ಯಾನು ಕೋಡೆ ಎನ್ನರ ಈ ಘಟಕ ನಮ್ಮ ಅನಿವಾಸಿ ತುಳುವೆರ್ನ ಒಂಜಿ ಸಭೆ ಮಲ್ಪನಾಗ ಮೂಜಿ ದೇಶದ ಜನಕುಲು ನಂಗೆ ಮಿಸ್ ಆದುತ್ತೇರು ಒಂಜಿ ಕಟಾರ್ದಾರು ಒಂಜಿ ಹಾಂಗ್ಕಾಂಗ್ಡು ಸತೀಶ್ ಶೆಟ್ಟಿ ಮನ್ ಬರೆಯುತ್ತಾರೆ ಒಂಜಿ ಆಸ್ಟ್ರೇಲಿಯಾಡು ಸುಭಾಷ್ ಚಂದ್ರ ಶೆಟ್ಟಿ ಮನ್ ಬರೆಯುತ್ತಾರೆ ಹಾಂಗ್ಕಾಂಗ್ದ ಸತೀಶ್ ಶೆಟ್ಟರು ಮರಣಿ ಕೊಡತ್ಮಣಿ ಬತ್ತುತ್ತೇರು ನೆಕ್ ಈ ಸಭೆಗೆ ಬರೋಡು ಮಾಡೋದು ಅಂಡ ಆನೆ ಬತ್ತಿನಾನೆ ಅರ್ನ ಅಮ್ಮ ತೀರ್ಬೋಯರು ಅಂಚಾದು ಕೋಡೆ ಅರಗಿ ಸಭೆಗೆ ಬರ್ರಾಜಿ ರವಿ ಅಣ್ಣಗ್ಲ ಕೋಡೆ ಸಭೆಗೆ ಬರ್ರಾಜಿ ಆರು ಇನಿ ನಮ್ಮ ಸಭೆಗೆ ಬೋದರು ಎಲ್ಲ ಕೂಡ ಬರ್ರೆಲ್ಲರು ಅಂಚನೆ ಸುಭಾಷ್ ಚಂದ್ರ ಶೆಟ್ಟರೆಲ್ಲ ಎಲ್ಲ ಮರಣಿ ಬೈಜರು ಆರು ಕೋಡೆ ಬೈಜರು ಆರು ಎಲ್ಲ ಸಮಾರೋಪ ಸಮಾರಂಭ ಬರ್ಪಂತರು ಅಂಚ ವಿಶ್ವದ ಲೆವೆಲ್ಡ್ ಈ ತುಳು ಆಯನ ಆವಡೋ ಪನ್ಪಿನ ವಿಷಯಡು ನಮ್ಮ ಮಾತರನ ಪ್ರಯತ್ನ ಮಲ್ತು ಲೆಸ ಬರಡು ಬನ್ನ ಉದ್ದೇಶಪೂರ್ವಕ ಅದು ನಮ್ಮ ಮಾತರನ ವಿನಂತಿ ಮಲ್ತಿನಾಡು ರವಿ ಎಣ್ಣೆ ಇನಿ ಬೈದರು ಆರು ಕೊಡುಗೈ ದಾನಿ ತನು ಮನ ದನ ಕೊರ್ದು ನಂಗೆ ಸಹಾಯ ಮಲ್ದರು ರವಿ ಎಣ್ಣೆ ಮಲ್ಲ ಚಪಳೆ ಕೊಡ್ಲೆ ರವಿ ಅಣ್ಣ ಕೊಂಜಿ ಪ್ಲೀಸ್ ಆಪದ ಮರ್ಗಳ್ಳು ಕುಲ್ನಾರು ಮಾಮಲ್ಲ ಪತ್ತಗಟ್ಟೆ ಆರು ಬಾಳ ಜಗಣೇಶ್ ಶೆಟ್ಟರು ಅಂಚನೆ ಮಸ್ತ್ ವೇದಿಕೆ ಗಣ್ಯರಲ್ಲೇರು ಅಗಲೇ ಮಾತು ನಮಸ್ಕಾರ ಮಲ್ತದು ಈ ಹಿರಿಯ ಕಲಾವಿದರನ್ನು ಸನ್ಮಾನ ಮಲ್ತಾನಿಗಲ್ನೆದ್ರು ಅಗಲಿಗೆ ದೇವರಿಗೆ ಆಯುರಾರೋಗ್ಯ ಆಯುಷ್ಯ ಸಂಪತ್ತು ನೆಮ್ಮದಿ ಕೊರತು ಕಾಪಾಡೋಡು ಎಂಗೊತ್ತುಂಡು ಯಕ್ಷಗಾನ ಕಲಾವಿದರು ಯಕ್ಷಗಾನ ಅಗಲ ಅವಧಿ ಮುಗಿಬಕ್ಕ ಅಗಲೇ ಮಸ್ತ್ ಬಂಗಂಡು ಅಗಲೇ ಮಸ್ತ್ ಕಷ್ಟ ಉಂಡು ಯಕ್ಷಗಾನ ಮುಗಿಬಕ್ಕ ಯಕ್ಷಗಾನ ಅಗಲು ನಲ್ಪೇರು ಚೆಂಡದ ಪೆಟ್ಟು ನಲ್ಪೇರು ಭಾಷಣ ಮಲ್ಪೆರು ಪಾತ್ರ ಮಲ್ಪೆರು ಡೈಲಾಗ್ ಕೊರ್ಪೆರಗಳು ಆಂಡ ಅದಾಗ ನಮ್ಮ ಚಪ್ಪಳ ತಟ್ಟುವ ಅಗಲ ಖುಷಿ ಪಡೆವ ಶಿಟ್ಟಿ ಕೊಡ್ಪ ಪೂರ ಮಲ್ಪ ಆಂಡ ಅಗಲ್ನ ಯಕ್ಷಗಾನದ ಒಂಜಿ ಜೀವನ ಮುಗಿಬಕ್ಕ ಅಗಲಿಗೆ ಮಸ್ತ್ ಕಷ್ಟ ಉಂಡು ಅವೇನು ಏರ್ಲ ತೂಪುಜರು ಅವೇನು ಮತ್ತು ಒಂದು ಬರೋಡು ಅಗಲ ಆಯ್ನಾತು ನಮ್ಮ ಸಹಾಯ ಮಲ್ಪೋಡು ಪಣದು ಇದನ್ನ ಯಕ್ಷಗಾನ ಮಂಡಳಿಡು ಯಾನು ವಿನಂತಿ ಮಲ್ತೊಂದು ಎನ್ನ ಎರಡು ಶಬ್ದ ಉಂತವೆ ಯಕ್ಷಗಾನ ನಮ್ಮ ಕರ್ನಾಟಕದ ಗಂಡು ಕಲೆ ಇತ್ತೆ ಅವು ಹೆಣ್ಣು ಕಲೆ ಆದ್ಲ ಪುಟೊಂದು ಪೊಂಜೆವಲ ಯಕ್ಷಗಾನ ಮಲ್ತೊಂದು ಎನ್ನಿಕೊಡೇಡು ಅಂಚಾದ ಪನಗ ಇಂಚಿನ ಒಂಜಿ ಕಲೆ ನಮ್ಮ ಉಂತರ ಬಲ್ಲಿ ನೆಕ್ ನಮ್ಮ ಸಾಕಾರ ಬೋರ್ಡು ಪನ್ಪಿನ ಈ ಒಂಜಿ ವೇದಿಕೆ ಪಣದು ಎನ್ನ ಶಬ್ದ ಮುಟ್ತವೆ ಜೈ ಹಿಂದ್ ಜೈ ತುಳುನಾಡು ಜೈ ತುಳುವಪ್ಪೆ ಸುಬ್ರಹ್ಮಣ್ಯ ಕೂಡಲಿದ ಸಷ್ಟಿದ ತೇರು ಕುಡರಿ ರಾಮರ ಸೃಷ್ಟಿದ ಪಡ್ಡೈ ಕಡಲು ಪೊರ್ಲುದ ತುಳುವ ಜನಕ್ಲೆ ಪೆರ್ಮೆದ ಸತ್ಯುದ ಮಣ್ಣು ಹುಂದುಲ ಹುಂದುವೆ ತುಳುವ ನಾಡ
ತುಳುನಾಡು ಜಾತಿ ಮತ ಭಾಷಾ ಸೌಹಾರ್ದತೆ ದೃಷ್ಟಿಡು ಈ ಕಾರ್ಯಕ್ರಮಡು ಇನಿ ತೆನ್ಕಾಯಿ ತುಳುನಾಡದ ಯಕ್ಷಗಾನಲ ಬಡಕೈ ತುಳುನಾಡದ ಯಕ್ಷಗಾನಲ ತೆಂಕು ಬಡಗುದ ರಡ್ಡು ತಿಟ್ಟದಲ್ಲ ಯಕ್ಷಗಾನದ ರಸ ವೈಭವ ಕಾರ್ಯಕ್ರಮಡು ಮಾನಾದಿಗೆ ಪಡೆಯಿನ ಮಾಂತ ಯಕ್ಷ ಕಲಾವಿದರಿಗೆಲ್ಲ ಮೂಲು ಬತ್ತದು ನಮ್ಮ ಈ ಕಾರ್ಯಕ್ರಮವನ್ನು ಮಾನಾದಿಗೆ ಮಲ್ತಿನಂಚಿನ ಕಿಶನ್ ಹೆಗ್ಡೆರೆಗೆಲ್ಲ ಬತ್ತು ಸೇರಿದಿನ ಮಾಂತರೆಗೆಲ್ಲ ಒಂಜೇ ಪಾತೆರೋಡು ಸೊಲೈತದು ಸೊಲ್ಮೆ ಸಂದ ಒಂದು ಈ ಕಾರ್ಯಕ್ರಮ ಮುಕ್ತ